ಗ್ರಾಮದೇವರಾದಂಥ ಶಾಂತಿಮೂಗಿಯರು ಸುಬ್ರಹ್ಮಣ್ಯೇಶ್ವರ ದೇವರ ಪಾದ ಕಮಲಗಳಿಗೆ ಶಿರವಾಗಿ ನಮಿಸುತ್ತಾ, ವಿಶೇಷವಾಗಿ ನಾವು ನಂಬಿಕೊಂಡು ಬರ್ತಿರುವಂಥ ನಮ್ಮ ಗ್ರಾಮದ ದೈವವಾದಂಥ ಶಿರಾಡಿ ದೈವದ ಅನುಗ್ರಹ ಆಶೀರ್ವಾದ ಬೇಡುತ್ತಾ, ನಾವು ನಂಬಿಕೊಂಡು ಬರುವಂಥ ಎಲ್ಲ ದೇವರುಗಳ ಅನುಗ್ರಹ ಬೇಡುತ್ತಾ, ವಿಶೇಷವಾಗಿ ನಮಗೆ ಕಾಣುವ ದೇವರು ಅಂತ ಹೇಳಿದರೆ ಹಿರಿಯರುಗಳು. ಆ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ನಾವೊಂದು ಸುಂದರ ಕಾರ್ಯಕ್ರಮದ ಒಂದು ಸಂದರ್ಭದಲ್ಲಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಿದ್ರೆ ನಮಗೆಲ್ಲರ ಸಹಕಾರ ಅತಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಹೇಳಿದ್ರೆ, ಈ ಕಾರ್ಯಕ್ರಮವನ್ನು ಮೆರುಗುಗೊಳಿಸುವವರೇ ನಮ್ಮ ಮುಂದೆ ಕೂತ್ಕೊಳ್ಳುವಂಥ ಎಲ್ಲ ಮಹನೀಯರು. ಅವರು ಸೇರಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೂ ದೈವದ ಅನುಗ್ರಹ ಬೇಕು, ಆಶೀರ್ವಾದ ಬೇಕು. ಅದಕ್ಕೆ ಇವತ್ತು ಸೇರಿರುವ ಸಭಿಕರನ್ನು ಪ್ರಥಮವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಅದೇ ರೀತಿ ಇಲ್ಲಿ ಸೇರುವ ನಮ್ಮ 5 ಜನ ದಂಪತಿಗಳು ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ನಾವು. ಇತ್ತೀಚಿನ ಸಂದರ್ಭದಲ್ಲಿ 70 ವರ್ಷದ ಸಂವತ್ಸರವನ್ನು ದಾಟಿದಂಥ 5 ಜನ ನವದಂಪತಿಗಳು ಅಂತ ಹೇಳ್ಬೋದು. ಅವರು ನಮ್ಮ ಜೊತೆ ಇದ್ದಾರೆ. ಪ್ರಥಮವಾಗಿ ಅವರ ಆಶೀರ್ವಾದವನ್ನು ಬೇಡ್ತೇವೆ. ಯಾಕೆಂತ ಹೇಳಿದ್ರೆ, ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಅಷ್ಟೊಂದು ವಯಸ್ಸಿನವರೆಗೆ ಬದುಕುವಂಥದ್ದೇ ತುಂಬ ವಿರಳ. ಅವರ ಒಂದು ಆಶೀರ್ವಾದ ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳಿವೆ. ಅವರ ಆಶೀರ್ವಾದವನ್ನು ಬೇಡುತ್ತಾ, ಆ ಕಾರ್ಯಕ್ರಮಕ್ಕೆ ಅವರ ಅನುಗ್ರಹವನ್ನು ಬೇಡುತ್ತಾ ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಈ ಒಂದು ಕುದ್ಮಾರು ಗ್ರಾಮದ ಒಕ್ಕೂಟದ ಅಧ್ಯಕ್ಷರು, ಹಿರಿಯರು ಸೂರಪ್ಪಣ್ಣ ಅವರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತಾರೆ. ವ್ಯವಸ್ಥೆಯನ್ನು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಅನ್ನುವಂಥ ದೊಡ್ಡ ಒಂದು ವ್ಯವಸ್ಥೆಯನ್ನು ಇವತ್ತು 1000ಕ್ಕೂ ಮಿಕ್ಕಿ ಸ್ವಸಹಾಯ ಸಂಘಗಳು ಮತ್ತು ವಿಶೇಷವಾಗಿ ಹೇಳಬೇಕಿದ್ರೆ ಒಂದು 11,000 ಜನರ ಒಂದು ಟೀಮನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿರುವಂಥ ನಮ್ಮ ಪ್ರೀತಿಯ ಅಧ್ಯಕ್ಷರು ಡಿ ವಿ ಮನೋಹರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದೊಂದು ಕಾರ್ಯಕ್ರಮದಲ್ಲಿ ಅವರಿಗೆ ಬೆನ್ನೆಲುಬಾಗಿ ಅಧ್ಯಕ್ಷರನ್ನು ಮುನ್ನಡೆಸ್ತಿರುವ ಬೆನ್ನು ತಟ್ಟಿ ಅವರನ್ನು ಮುಂದೆ ತಳ್ಳುವಂಥ ಕೆಲಸ ಮಾಡ್ತಿರುವಂಥದ್ದು ಪ್ರವೀಣ್ ಕುಂಟ್ಯಾನ. ಇವತ್ತು ಕುಂಟ್ಯಾನ ಅನ್ನುವ ಹೆಸರನ್ನು ಎಲ್ಲ ಕಡೆ ಪಸರಿಸಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಪ್ರವೀಣಣ್ಣ ಅವರು ಕೂಡ ನಮ್ಮ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಯೋಗೀಶ್ ಕಡಂಜಿ ಅನ್ಯಾಡಿ ಬಾರಿಕೆಯ ಕುಟುಂಬದ ಆಡಳಿತ ಸಮಿತಿಯ ಅಧ್ಯಕ್ಷರು. ಇವತ್ತೊಂದು ಕುಟುಂಬದ ಅಧ್ಯಕ್ಷನ ವಹಿಸಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಒಂದು ನಗುಮುಖದಿಂದ ನಡೆದುಕೊಂಡು ಹೋಗುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಅವರಾಗಿರ್ಬೋದು. ಪರಿಚಯವಿದೆ ಅವರ ಹತ್ರ. ಹಾಗೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ದೇವಪ್ಪಗೌಡ ನಡುಮನೆ, ಮಾಗಣೆ ಗೌಡರು. ಇವತ್ತು ಮಾಗಣೆ ಅಂತ ಹೇಳಿದ್ರೆ ಅದು ಆ ಒಂದು ಹೆಸರಿಗೆ ಅರ್ಥ ಬೇರೆ ಇದೆ. ವಿವರಿಸಿದರೆ ದಿನ ಇಡೀ ವಿವರಿಸ್ಬೋದು. ದೇವಪ್ಪಣ್ಣ ಇದು ಮಾಗಣೆ ಗೌಡರು, ಅವರು ಕೂಡ ಒಂದು ಹಿರಿಯರು, ಮುಖ್ಯಸ್ಥರು, ನಮಗೊಂದು ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿಯವರು. ಅವರು ಕೂಡ ನಮ್ಮ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಒಂದ ತಕ್ಷಣ ಒಂದು ಮಾತನ್ನು ಹೇಳಿದ್ರು ಅವರು ನನ್ನ ಹತ್ರ. ನೇರ ನುಡಿ, ಅವರ ಮನೆಗೆ ಹೋಗಿ ಮಾತಾಡುವಂಥದ್ದು ನೇರ ಮುಖ ಕೊಡ್ದಾಗೆ ಮಾತಾಡ್ತಾರೆ, ಏನು ಬೇಜಾರಿಲ್ಲ. ಯಾಕಂದರೆ ಒಮ್ಮೆಗೆ ಅದು ಇದಾಗ್ತದೆ. ಖಂಡಿತವಾಗಿ ಅದು ಒಳ್ಳೆಯ ವಿಷಯ. ಯಾವಾಗ ಎದುರೆದುರು ಕರೆಕ್ಟಾಗಿ ಮಾತಾಡ್ತಾರ ಅದು ಯಾವತ್ತು ಸ್ವಚ್ಛಂದ ಅಂತ ನಾವು ಹೇಳ್ಬೋದು. 10 ಗಂಟೆ ಸುರುವಂಪೆ ಮಂಡಲ ಸರ್ 7 ಗಂಟೆ 10 ಅಂತ ಕರೆಕ್ಟ್ ವಿಷಯ. ಅವ್ರು ಹೇಳಿದಂಥ ವಿಷಯ ತುಂಬ ಇದು ಆಗ್ತದೆ. ಅಂದರೆ ನನಗೆ ಒಮ್ಮೆ ನೋಡುವಾಗ ಅವರು ಬೈಯುವುದಂತಾಯಿತು. ಆದರೆ ಬೈದದಲ್ಲ, ಅವರು ನಮ್ಮನ್ನು ಎಚ್ಚರಿಸಿದ್ದು ಅಂತ ನಾನು ತಿಳ್ಕೊಳ್ತೇನೆ. ನಮ್ಮನ್ನು ಯುವಕರನ್ನು ಒಂದು ನಗುಮುಖದಿಂದ ನೇರ ನುಡಿ ಮತ್ತು ಮುಖಗಳು ಬೈತಾರೆ ಅವರು ಪ್ರತಿ ಸಂದರ್ಭದಲ್ಲಿ ಕೂಡ. ನನ್ನ ಹತ್ರನೂ ಅಷ್ಟೇ ಚರ್ಚೆ ಮಾಡಿ ಬೈತಾರೆ ಅವರು. ವಿಶೇಷವಾಗಿ ಆ ವ್ಯಕ್ತಿ ಕೂಡ ಬರಬೇಕು ಅಂತೇಳಿ ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ. ಅದೇ ರೀತಿ ಈ ವಲಯದ ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ಸವಣೂರು ಒಕ್ಕೂಟದ ಅಧ್ಯಕ್ಷರು ಅನಿತಾ ಲಕ್ಷ್ಮಣಗೌಡ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಬಂದು ಆಸೀನರಾಗಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈಗಾಗಲೇ
ಬರ್ತಾ ಇದ್ದಾರೆ ನಮ್ಮ ಗೋಪಾಲೇಶ್ವರ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರು. ಆ ಕಾರ್ಯಕ್ರಮವನ್ನು ಇವತ್ತು ದಶಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಒಂದು ಮುಂಚೂಣಿಯಲ್ಲಿರುವಂಥ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಬಂದ ಮೇಲೆ ಅವರನ್ನು ಸ್ವಾಗತ ಮಾಡುವ, ಅವರನ್ನು ಕೂಡ ಆಹ್ವಾನಿಸುತ್ತಾ ಈ ಗ್ರಾಮದ ಮಹಿಳಾ ಅಧ್ಯಕ್ಷರಾಗಿ ವ್ಯವಸ್ಥಿತವಾಗಿ ನಮ್ಮ ವ್ಯವಸ್ಥೆ ನಡೆಸಿಕೊಳ್ಳುವಂಥ ಪುಷ್ಪಲತಾ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ, ಎಲ್ಲರೂ ಎದ್ದು ನಿಂತು ಆ ಪ್ರಾರ್ಥನೆಯನ್ನ ನಮ್ಮ ಟ್ರಸ್ಟಿನ ಪ್ರಾರ್ಥನೆಯನ್ನ ಹೇಳಬೇಕು ಅಂತ ನಮ್ಮಲ್ಲಿ. ಒಕ್ಕಲಿಗರೊಕ್ಕೊರಳ ಶ್ರೀಕಾಳ ಭೈರವನೇ, ನಮ್ಮ ಮಕ್ಕಳಿಗೆ ತೆಕ್ಕೆಯಲಿ ಶ್ರೀರಕ್ಷೆ ಕೊಡಿಸು. ಒಕ್ಕಲಿಗರೊಂದಾಗಿ ಒಮ್ಮುಖದಿ ಬೆಳೆವಂತೆ, ಧಿಕ್ಕರಿಸಿ ದ್ವೇಷಗಳ ಸಮ್ಮುಖದಿ ತೊಳೆಸು. ಸ್ವಜಾತಿ ಬಾಂಧವರ ಬಹುದಿನದ ಹರಕೆ ಇದು, ದ್ವಿಜಾತಿ ಭೇದಗಳ ಬಾರದಂತೆ ತಡೆಯು. ಪೊರೆಯಮ್ಮ ಸಂಘದಲ್ಲಿ ಸದ್ಗುಣವು ಬೆಳೆವಂತೆ, ದೊರೆಯಮ್ಮ ತಿರುಮಲಾಧೀಶ ವೆಂಕಟನೇ. ಆದಿಚುಂಚನಗಿರಿಯ ಇಂಚಿಂಚಿನಂಚಿನಲ್ಲಿ ಒಕ್ಕಲಿಗರಕ್ಕರೆಯ ದೊರೆ ನೀನು ನೆಲೆಸಿ, ಗುರುವಾಗಿ ವರವಾಗಿ ಕಣ್ಮುಂದೆ ನಿಂತಿರುವೆ. ಕರುಣೆಯಲಿ ಎಚ್ಚೆತ್ತು ಮುದ್ದಾಡಿ ಹರಸು. ಒಕ್ಕಲಿಗರೊಕ್ಕೊರಳ ಶ್ರೀಕಾಳ ಭೈರವನೇ, ನೀ ಮಕ್ಕಳಿಗೆ ತೆಕ್ಕೆಯಲಿ ಶ್ರೀರಕ್ಷೆ ಕೊಡಿಸು. ನೀ ಮಕ್ಕಳಿಗೆ ತೆಕ್ಕೆಯಲಿ ಶ್ರೀರಕ್ಷೆ ಕೊಡಿಸು. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನರ ಸಂವಾದದ ಒಂದು ಭಾಗವಾಗಿದೆ. ಇದರ ಅರ್ಥವನ್ನು ನಾನು ಹೇಳ್ತೇನೆ ಅಷ್ಟೇ. ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ಈ ವಿಪಕ್ಷದ ಯೋಧರನ್ನು ಚೆನ್ನಾಗಿ ನೋಡಿಕೊಂಡು ಈ ಯುದ್ಧರೂಪವಾದ ವ್ಯಾಪಾರದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡುವುದು ಯೋಗ್ಯ ಎಂಬುದನ್ನು ತಿಳಿದುಕೊಳ್ಳುವವರೆಗೆ ರಥವನ್ನು ನಿಲ್ಲಿಸಿಕೊಂಡಿರುವುದು ಹೇಳಿರ್ತಾನೆ. ದೇವರುಗಳನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ಇಂದು ದಾಂಪತ್ಯ ಜೀವನದ ಸಾರ್ಥಕ 50 ವರ್ಷಗಳನ್ನು ಪೂರೈಸಿರುವಂತಹ ಮಾದರಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವಿಲ್ಲಿ ಇಟ್ಟುಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕುದ್ಮಾರು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಸೂರಪ್ಪಗೌಡ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು ಇದರ ಅಧ್ಯಕ್ಷರಾದ ಶ್ರೀಯುತ ಡಿ.ವಿ. ಮನೋಹರ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು ಇದರ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪ್ರವೀಣ್ ಕುಂಟ್ಯಾನ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸವಣೂರು ವಲಯದ ಯುವ ಅಧ್ಯಕ್ಷರಾದ ನಾಗೇಶ್ ಕೆಡೆಂಜಿ ತಮ್ಮನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಸವಣೂರು ವಲಯದ ವಲಯಾಧ್ಯಕ್ಷರಾದ ಶ್ರೀಮತಿ ಅನಿತಾ ಲಕ್ಷ್ಮಣಗೌಡ ಕೆಡೆಂಜಿ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೇವಪ್ಪ ಗೌಡ ನಡುಮನೆ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕುದ್ಮಾರು ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ವಿಠಲಗೌಡ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕುದ್ಮಾರು ಗ್ರಾಮ ಸಮಿತಿಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಲತಾ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅನ್ಯಾಡಿ ಬಾರಿಕೆ ಕುಟುಂಬದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಯೋಗೀಶ್ ಕೆಡೆಂಜಿ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮಾದರಿ ದಂಪತಿಗಳು 6 ಜೊತೆ ಮಾದರಿ ದಂಪತಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾದರಿ ದಂಪತಿಗಳ ಕುಟುಂಬದ ಸದಸ್ಯರುಗಳನ್ನು, ಗ್ರಾಮಸ್ಥರನ್ನು, ಹಾಗೆ ನಮ್ಮ ಒಕ್ಕಲಿಗ ಸ್ವಸಹಾಯ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಹಾಗೂ ಸದಸ್ಯರುಗಳನ್ನು ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮೇಲ್ವಿಚಾರಕರಾದ ಶ್ರೀಯುತ ವಿಜಯ್ ಕುಮಾರ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಒಂದು ಟ್ರಸ್ಟ್ ಇಷ್ಟು ದೊಡ್ಡದಾಗಿ ಬೆಳೆದು 10ನೇ ವರ್ಷ ಕಳೆದು 11 ವರ್ಷದ ಒಂದು ಹೊಸ್ತಿಲಲ್ಲಿದೆ. 11 ವರ್ಷದ ಮಗುವಾಗಿ ಸಣ್ಣ ಮಗುವನ್ನು ಬೆಳೆಸಬೇಕಿದ್ರೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಆ ಪೋಷಕರಿಗೆ, ತಂದೆ ತಾಯಿಗೆ ಗೊತ್ತಿರ್ತದೆ. ಎಲ್ಲವನ್ನ ನಿಭಾಯಿಸಿಕೊಂಡು ಇವತ್ತು ಈ ಒಂದು ಟ್ರಸ್ಟ್ ಅನ್ನುವಂಥ ಒಂದು ಮಗು 11ನೇ ವರ್ಷದ ಹೊಸ್ತಿಲಲ್ಲಿ ಇವತ್ತು ಇದೆ. ಈ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಎ ವಿ ನಾರಾಯಣ ಸರ್ ಅವರು ಪ್ರಾರಂಭ ಮಾಡಿ ಇವತ್ತು 5 ವರ್ಷಗಳ ಕಾಲ ಅದನ್ನು ವ್ಯವಸ್ಥಿತವಾಗಿ ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಹೋಗಿ ಇವತ್ತು ಆ ನಂತರದ ಸಂದರ್ಭದಲ್ಲಿ 6 ವರ್ಷಗಳ ಕಾಲ ಸಣ್ಣದಲ್ಲಿ ಬೆಳೆಸುವಂಥದ್ದು ತುಂಬ ಕಷ್ಟ. ನಂತರ ಸ್ವಲ್ಪ ಬುದ್ಧಿ ಬೆಳೀತದೆ, 6 ವರ್ಷದ ನಂತರ ಬುದ್ಧಿ ಬೀಳ್ತದೆ ಮಗುವಿಗೆ. ಹಾಗೆ ಇವತ್ತು ಬದಲಾವಣೆ ಆಗಿಕೊಂಡು 6 ವರ್ಷಗಳ ಕಾಲ ಈ ವ್ಯವಸ್ಥೆಯನ್ನು ಟ್ರಸ್ಟನ್ನು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋದ ವ್ಯಕ್ತಿ ಅಂತ ಹೇಳಿದ್ರೆ ಡಿ ಮನೋಹರ್ ಸರ್. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಟ್ರಸ್ಟ್ನ ಬಗ್ಗೆ ಇರ್ಬೋದು, ಎಲ್ಲ ವ್ಯವಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ನಮಗೆಲ್ಲರಿಗೂ ಮನದಟ್ಟಾಗುವಂತೆ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದಾರೆ. ಶ್ರೀ ಕಾಲಭೈರವೇಶ್ವರಾಯ ನಮಃ. ಸ್ಥಳ ಸಾನ್ನಿಧ್ಯದ ಸುಬ್ರಹ್ಮಣ್ಯ ದೇವರನ್ನು ಮನಸಾರೆ ನೆನೆತಂತು. ಅವೇ ರೀತಿ ಈ ಪುಣ್ಯ ಮನ್ನಡಿ ಪುಣಂಚಿನ ಅನ್ಯಾಡಿ ಗುತ್ತದ ಧರ್ಮದೈವಲ್ಲ ಮನಸಾರೆ ನೆನೆತಂತು. ಈ ಬಾಗಡಿಪ್ಪುನ ಪೂರ ದೈವದೇವರೆಲ್ಲ ವಂದನೆ ಮಲ್ತಂತು. ಇನ್ನೊಂದು ಎಡ್ಡೆ ಸುಂದರ ಕಾರ್ಯಕ್ರಮಗಳು ನಮ್ಮ ಭಾಗವಹಿಸದ ದಾಂಪತ್ಯ ಜೀವನಡು 5 ವರ್ಷ ಪೂರೈಸೆನಂಚಿನ ನಮ್ಮ ಹಿರಿಯಕ್ಕಲೇನು ಒಂದು ಗೌರವಿಸಪ್ಪನಂಚಿನ ಒಂದು ಕಾರ್ಯಕ್ರಮಗಳು ನಮ್ಮ ಮೂಲ ಅಂತ ಸೇರಿದ ಇಂಚಿನ ಕಾರ್ಯಕ್ರಮ ನಂಗೆ ಸಾಧಾರಣ ಒಳ್ಳೆ ತಿಕ್ಕಂದು ದಯವಂಡ ಏರಳ ಮಲ್ತನ್ನ ಇದ್ದೀರ ನಾನು ಮಲ್ಪೆರಲ ಯಾವ ಪಂಡ್ರ ಬಿಡಿ ಅಡ ಪ್ರಥಮ ಆತ ನಮ್ಮ ಸಮುದಾಯದ ಈ ಕಾರ್ಯಕ್ರಮ ಮತ್ತೆ ಮಾಲ್ತೊಂದಿಲ್ಲ. ಆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಂಚಿನ ನಮ್ಮ ಮುಕ್ತ ಗ್ರಾಮ ಸಮಿತಿಯ ಅಧ್ಯಕ್ಷರಾಂಚಿನ ಶ್ರೀಯುತ ಸೂರಪ್ಪ ಗೌಡ್ರೆ, ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ನಿರ್ದೇಶಕರ ವೇರಿತಿ ಕಡಬ ಉಪಾಧ್ಯಕ್ಷರ ವೇರಿತಿ ಕಡಬದ ಒಕ್ಕಲಿಗ ಸೇವಾ ಸಂಘದ ಉಪಾಧ್ಯಕ್ಷರ ಹೆಂಚಿನ ಈ ಭಾಗದ ಕೃಷಿಕರು ಅದೇ ರೀತಿ ಅವ್ರನ್ನ ಅಪ್ಪಲ ಹಂಚನೆ ಕರ್ಣಪ್ಪ ಗೌಡ್ರು ಅಂಡ ಕುಂಟ್ಯಾನ వంట ಇಂಕಲ್ನ ಹಂಚಿದ ಇಲ್ಲಿ ಓಲು ಬನ್ನೂರದಲ್ಲ ಇಲ್ಲಿ ಮೂಲ ಬರ್ತದೆ ಇಡೀ ಮೂಲಂಜಿ ಚಾರುವಾಕ ಈ ಬಾಗೋಟು ಒಂಜಿ ಜನಾನುರಾಗಿ ಆಗೈತೆ ಅಂಚಿನ ಶ್ರೀಯುತ ಪ್ರವೀಣ್ ಕುಂಟ್ಯಾನ ಬೇರೆ ಅಂಚನೆ ಮೂಲತ ನಮ್ಮ ವಲಯದ ಸವಣೂರು ವಲಯದ ಅಧ್ಯಕ್ಷ ನೆಂಚಿನ ಶ್ರೀಮತಿ ಅಮಿತಾ ಲಕ್ಷ್ಮಣ ಗೌಡ್ರೆ, ಅಂಚನೆ ಹಿರಿಯರ ಹೆಂಚಿನ ದೇವಪ್ಪ ಗೌಡ್ರೆ, ವಿಠಲ ಗೌಡ್ರೆ, ಬಾರಿಕೆಯದ ನಮ್ಮ ಈ ಎನ್ನ ಅಗ್ನಾಡಿ ಗುತ್ತದ ಟ್ರಸ್ಟಿ ಐನಂಚಿನ ಟ್ರಸ್ಟ್ದ ಅಧ್ಯಕ್ಷರ ಐನಂಚಿನ ಶ್ರೀಯುತ ಯೋಗೀಶೇರೆ, ಅಂಚನೆ ನಮ್ಮ ಗ್ರಾಮ ಸಮಿತಿದ ಮಹಿಳಾ ಘಟಕದ ಅಧ್ಯಕ್ಷ ನಿಂಚ ಪುಷ್ಪಲತಾರೆ ಎದುರು ಸೇರಿನಂಚಿನ ಇನಿ ಸನ್ಮಾನ ಒಲ್ನಂಚಿನ ಮಾತ ಆಜಿ ಜೊತೆ ಹಿರಿಯರೇ ಆಜಿ ಹಿರಿಯ ಚೇತನಲಗಿ ನಮ್ಮ ಮತ್ತೆ ಗೌರವ ಮಲ್ಪ ಅಕ್ಲೆ ಉಪಸ್ಥಿತಿರ್ತಿನ ಮಾತ್ರ ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದ ಅಂಚ ಅಂಕಲ್ನ ಈ ಕಾರ್ಯಕ್ರಮ ಪ್ರೀತಿ ಜೀತಿ ಬತ್ತನಂಚಿನ ಹಿರಿಯರೇ ಚಾರುವಾಕ ಒಕ್ಕೂಟದ ಪೂರ ಸ್ವಸಹಾಯ ಸಂಘಲಿನ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಸದಸ್ಯರೇ ಅಂಚನೆ ಕುದ್ಮಾರ್ ಒಕ್ಕೂಟದ ಕಾರ್ಯದರ್ಶಿರೇ ಅಧ್ಯಕ್ಷರೇ ಅಂಚನೆ ಮೂಲ ಸೇರಿನಂಚಿನ ಮಾಂತ ಕುದ್ಮಾರ್ ಭಾಗದ ಗೌಡ ಸಮಾಜದ ಬಾಂಧವರೇ ಹಿರಿಯರೇ ಅಂಚನೆ ಮಹಿಳೆಯರೇ ಮಹನೀಯರೇ ಸ್ವಸಹಾಯ ಟ್ರಸ್ಟ್ದ ಬಗ್ಗೆ ನಿಖಿಲೆಗೆ ಅನೇಕ ಸರ್ತಿ ಅನೇಕ ಜನ ಇತ್ತೆ ಪಂಡು ದಿಪ್ಪೇರು ಪುತ್ತೂರು
ತುಂಬ ಅವಿಭಜಿತ ನಮ್ಮ ಕಡಬ ತಾಲೂಕು ಪುತ್ತೂರಿಗೂ ಸೇರಿದಿತ್ತು. ಆ ಸಂದರ್ಭಡು ಸುಮಾರು 22 ವರ್ಷ ತುಂಬು ಪುತ್ತೂರು ಮಲ್ಲ ಸಮುದಾಯ ಭವನ ನಮ್ಮ ಆರಂಭ ಮಾಡ್ತಿದ್ದ. ಅವಿತ್ತೆ ಬೃಹದಾಕಾರದ ಬೆಳೆದು ಪುತ್ತೂರು ನಂಬರ್ 1 ಸಮುದಾಯ ಭವನ ಆತನು. ಗೌಡ ಸಮುದಾಯ ಭವನ ಅಂತ ಮಾಂತಾ ಸಮುದಾಯದಾಗಲಿಗೆಲ್ಲ ಒಂಜಿ ಅನುಕೂಲ ಆಪುನಂಚಿ ನಾವು ಅಲ್ಲಿ ಪಾರ್ಕಿಂಗ್ ಜಾಗ ಇತ್ತನಂಚಿ ನಾವು ಬೊಕ್ಕ ಈ ಬ್ರಾಹ್ಮಿನ್ಸ್ನಾಗಲಿ ಪುರ ಅಂತೂ ಆಗಲಿ 3 ದಿನದ ಕಾರ್ಯಕ್ರಮ ಇಪ್ಪು ಆ ಕಾರ್ಯಕ್ರಮ ಬೋಡಾಯಿನಂಚಿನ ವ್ಯವಸ್ಥೆ ಇತ್ತನಂಚಿನ ಒಂಜಿ ಪಾಲ ಅದು ಒಂಜಿ ಬರೀತದೆ. ಇದಕ್ಕೆ ಪೂರ ಕಾರಣ ನಮ್ಮ ಪುತ್ತೂರು ಮಾತೃ ಸಂಸ್ಥೆ ಅಂತ ಪುತ್ತೂರು ಒಕ್ಕಲಿಗ ಸೇವಾ ಟ್ರಸ್ಟ್ ಅನ್ನೋದು ಐನ ಅಂಡರ್ಡ್ ಒಂದು ಪೂರ ಬರ್ಪು ನಾವು ಮಹಿಳಾ ಘಟಕ ಅವಾರ್ಡ್ ಅತಂಡ ಯುವ ಘಟಕ ಅನ್ನೊಂದು ನಮ್ಮ ನಾಗೇಶ್ ಕೆಡಿಗೆ ಗೊತ್ತಿಪ್ಪು ಕರಿನ ಅವದಿಟ್ಟು ಸ್ವಾಮಿಲ್ ಒಂಜಿ 70ನೇ ವರ್ಧಂತೋತ್ಸವ ಕಾರ್ಯಕ್ರಮವನ್ನು ಭಾರಿ ಒಂಜಿ ಅದ್ದೂರಿಯಾತು ಮಾಡ್ತಿತ್ತೇರಿ. ಐನ ನೇತೃತ್ವ ವಹಿಸನ್ನಾರು ನಿಕ್ಲ ಚಾರ್ವಕದಾರ ಐನಂಚಿನ ಶ್ರೀತ ನಾಗೇಶ್ ಕೆಡಿಂಗಿ ನಾಗೇಶ್ ಕುದ್ಮಾರ್ ಆರಿಗೆ ಶ್ರೂತಾತಿಯನ ಅಭಿನಂದನೆ ಸಲ್ಲಿಸ ದಯಂಡ ಕುದ್ಮಾರ ನಿಗಿನ ಗ್ರಾಮನು ಇಡೀ ಪುತ್ತೂರು ತಾಲೂಕು ಪಸರಿಸತೆ ಒಂಜಿ ಅವನಿ ಕಾರ್ಯಕ್ರಮ ಒಂಜಿ ಹೈಲೈಟ್ ಮಲ್ತನಂಚಿನ ಒಂಜಿ ವ್ಯವಸ್ಥೆ ಅಂಡ ನಾಗೆ ಅರ ಬಾರಿ ಶಾರ್ಪ್ ಅಂಡ ಮಾತಾ ಕ್ಷೇತ್ರ ಅರುಲ್ಲೇ ಅರೆಗೆ ಯಾನ ಸುರುತಾದ ಅಭಿನಂದನೆ ಸಲ್ಲಿಸೋದಿಲ್ಲ ಅಂಚನೆ ಈ ರೀತಿಯಾತೆ ಮಹಿಳಾ ಸಂಘ ಯುವ ಗೌಡ ಸಂಘ ಐದಕ್ಕ ಸೊಸೈ ಟ್ರಸ್ಟ್ ದಯ ಆರಂಭ ಮಾಡಿದ ಅಂಡ ಸರ್ತಿ ನಮ್ಮ ಪುತ್ತೂರು ಏಪಲ ವಾರ್ಷಿಕ ಸಮಾವೇಶ ಆಪುಂಡು ಐಟೆ ವಾರ್ಷಿಕ ಸತ್ಯನಾರಾಯಣ ಪೂಜೆಲ್ಲ ಆಪುಂಡು. ಆ ಸಂದರ್ಭಡು ಅವರ ಸ್ವಾಮಿಲು ಬತ್ತಿಪ್ಪನಾಗ ಪುತ್ತೂರು ತಾಲೂಕುಡು ಸುಮಾರು 25 ಮಿತ್ತು 25,000 30,000 ಮಿತ್ತು ನಮ್ಮ ಸಮುದಾಯದ ಜನಕುಲು ಆ ಕಾರ್ಯಕ್ರಮ ಬಂದಾಗ ಕೇವಲ ಒಂಜಿ ದೆಟ್ಟೆ 100 ಜನ ಮೆಂಬರ್ಸ್ ಮಾತ್ರ ನಮ್ಮ ಇತ್ತ. ಅವು ಆರೆ ಭಾರಿ ಬೇಜಾರನ್ನು ಇಂಚಿನ ಒಂಜಿ ನಮ್ಮ ಗಟ್ಟಿ ಸಮುದಾಯ ಅಂಚೆ ಇಪ್ಪನಾಗ ಈತು ಜನ ಸೇರಿನ ಬಾರಿ ಒಂಜಿ ಬೇಸರ ಸಂಗತಿ ಯಾನ ಆತು ದೂರ ರೋಡ್ ಬರ್ತದೆ ನಿಂಗೆ ಆಶೀರ್ವಚನ ಈ 100 ಜನಕ್ಕೂ ಓಡೋದು ಮಲ್ತರಂಚೆ ಹತ್ತು ನಾನಾದ ಕಾರ್ಯಕ್ರಮನಾಗ ಎಡ್ಡೆ ಜನ ಸೇರ್ಸೋಡು ಒಂದು ಬನ್ಪುನಂಜಿ ಆರೊಂಜಿ ನಂಗೊಂಜಿ ಮಾಹಿತಿ ಕೊರಿಯರು. ಆ ಒಂಜಿ ಮಾಹಿತಿನೇ ನಮ್ಮ ಅಪಗದ ಯುವ ಗೌಡ ಸಂಘದ ಅಧ್ಯಕ್ಷರಾಗಿದ್ದ ಎ.ವಿ. ನಾರಾಯಣರು ಅರಪ್ಪಗ ಯುವ ಗೌಡ ಸಂಘದ ಅಧ್ಯಕ್ಷ ಇರ್ತಾರೆ. ಪ್ರವೀಣ್ ಕುಂಟ್ಯಾನ ಅಂಶ ಕಾರ್ಯದರ್ಶಿ ಇರ್ತಾರೆ. ಈಗ ಅಧ್ಯಕ್ಷರು 6 ಕಾರ್ಯದರ್ಶಿ ಇದಕ್ಕೆ ನೆಕ್ಸ್ಟ್ ಎ.ವಿ. ನಾರಾಯಣ ಅಧ್ಯಕ್ಷರಾಗ್ತಾರೆ ಕಾರ್ಯದರ್ಶಿರ ನೆನಪಿದ್ದೀನಿ. ಐನ ಆರೊಂಜಿ ಕಾನ್ಸೆಪ್ಟ್ ಆಗ್ತದೆ ತಂದು ಐನೊಂಜಿ ಹಠ ಊರ್ತದೆ ತಂದು ಮಾಂತ ನಮ್ಮ ಸಮುದಾಯ ನಮ್ಮ ಒಕ್ಕಲಿಗ ಸ್ವಸಹಾಯ ಸೇವಾ ಟ್ರಸ್ಟ್ದ ಅಧ್ಯಕ್ಷರನ್ನಾಗಲೇನು ಪೂರ ಮನವೊಲಿಸಪ್ಪ ಚಿದಾನಂದ ಬೈಲಾಡಿ ಇತ್ತೇನು ಮನವೊಲಿಸದೆ ದೆಕ್ಕ ಈ ಜನ ಸೇರ್ಸವಡು ಅತಂಡ ನಮ್ಮ ಸಮುದಾಯದಾಗಲಿ ಒಗ್ಗಟ್ಟಾವಡು ಬಂಡ ಸ್ವಸಹಾಯ ಸಂಘಗಳು ಹಿಡಿದು ಮಾತ್ರ ಅಂದು ಮನಪುನೇನೊಂಜಿ 6 ಮನಗಂಡದು ಕರಿನ 2013ನೇ ಡಿಸೆಂಬರ್ ಈ ಒಂದು ಸ್ವಸಹಾಯ ಸಂಘ ಯುವ ಗೌಡ ಸಂಘದ ಪ್ರಾಯೋಜಕತ್ವದ ಮೂಲಕ ಉದ್ಘಾಟನೆ ಆಗಿದೆ. ಶ್ರೀತ ಡಿ ಸದಾನಂದ ಗೌಡರು ಆ ಸಂದರ್ಭ ಇರ್ತೀರಿ. ಅವು ಈ ರೀತಿ ಕುಡ್ಲದ ನಮ್ಮ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಮೇಕಲ್ನ ದಿವ್ಯಾಸ್ತೋಡು ಅಕ್ಲ ಆಶೀರ್ವಾದೋಡು ಈ ಒಂಜಿ ಸ್ವಸಹಾಯ ಸಂಘ ಆರಂಭ ಆಡು. ಅವಳ ಸ್ವಸಹಾಯ ಸಂಘ ಓಲು ಆರಂಭ ಆಡುವಂಡ ನಮ್ಮ ಪುತ್ತೂರು ತಾಲೂಕು ಕಡಬ ತಾಲೂಕು ಏರವತ್ತಾಳು ಒಂಜಿ ಮೂರು ಬಲ್ನಾಡು ಕಟ್ಟೆ ಮನೆ ಅವು ಬಂಡ ಆ ದುಂಬುದ ಕಾಲೋಟು ಪುರ ಎಡ್ಡೆ ಒಂಜಿ ಮನೆತನ ಇತ್ತನಂಚಿನ ಬಲ್ನಾಡ್ದ ಆ ಪುಣ್ಯ ಭೂಮಿಟಿ ಕಟ್ಟೆ ಮನೆ ಇತ್ತ ಇಲ್ಲಲ್ಲಿ ಪ್ರಥಮ ID ನಂಬರ್ 1 ಸ್ವಸಹಾಯ ಸಂಘ ಅಲ್ಲಿ ಆರಂಭ ಆಯ್ನಂಚಿನ ಆ ಒಂಜಿ ಸ್ವಸಹಾಯ ಸಂಘ ನಿರಂತರವಾದ ನಮ್ಮ ಕಾರ್ಯಚಟುವಟಿಕೆ ಮಾಡ್ತದೆ. ಇತ್ತೆ ಸುಳ್ಯ ಭಾಗ ಕಡಬ ಭಾಗ ಅಂಚನೆ ಬಂಟ್ವಾಳದ ಕೆಲವು ಭಾಗ ಪುತ್ತೂರು ತಾಲೂಕು ಈತೆ ಕ್ಷೇತ್ರಗಳೇನೆ ಪಸರಿಸತೆ ಸುಮಾರು 1,000 ಇರುವ ಸಂಘಗಳು ಇತ್ತೇನೆ ನಮ್ಮ ಸಮುದಾಯದ ಸಂಘಗಳು ಇತ್ತೆ ಕಾರ್ಯಚಟುವಟಿಕೆ ಮಾಡ್ತಂದಿಲ್ಲ. ಸುಮಾರು ನಿಖಲಂಚಿನ ಸುಮಾರು 10,000 ಮಿತ್ತು ಕುಟುಂಬಗಳು ಈ ಒಂಜಿ ಸ್ವಸಹಾಯ ಸಂಘಗಳು ಭಾಗಿಯಾದಿಲ್ಲ. ಅಂಚ ಈ ರೀತಿ ಆತಂಜಿ ನಿಪ್ಪುನಾಗ ಇತ್ತೆ 10ನೇ ದಶಮಾನೋತ್ಸವ ಕಾರ್ಯಕ್ರಮಗಳು ನಮ್ಮ ಕಾಲಿತ 10ನೇ ವರ್ಷ ಇತ್ತೆ ನಡಪುನವು 11ನೇ ವರ್ಷ ಅಂಚ ಆ ರೀತಿ ಆತ ನಡತಂಚಿನ ಈ ಒಂಜಿ ಸ್ವಸಹಾಯ ಸಂಘ ಕರಿನ 5 ವರ್ಷ ಬುಟ್ಟ ನಮ್ಮ ಎ.ವಿ. ನಾರಾಯಣರು ಅರೆ ಇಂಜಿನಿಯರ್ ಅವು ಈ ರೀತಿ ಇತ್ತೆ AVG ಸಂಸ್ಥೆಯನ್ನು ಒಂಜಿ ಮಲ್ತದೆ ಇಂಗ್ಲೀಷ್ ಮೀಡಿಯಮ್ ಒಂಜಿ ಶಾಲೆಲ್ಲ ಒಂಜಿ ಆರಂಭಿಸದಿರು 5 ವರ್ಷದ ಪಿರಾವುಗೂ ಏನಾನ
ಮಾತೆಲ್ಲ ಸೇರಿದ 5 ವರ್ಷದ ಎಂಕಂಚೂರು ಬಂಗಾಪುಡು ನಾನು ಪೂರ ನಿಕ್ಲೆ ಜವಾಬ್ದಾರಿ ಕೊರಡು ಅನ್ಕೊಂಡು ಒಂದು ಉದ್ದೇಶೋಡು ಏನಾನ ಅಧ್ಯಕ್ಷ ಮಾಡ್ತಾರೆ 5 ವರ್ಷದ ಪಿರಾವು ಇತ್ತದ ಆಜೀವನ ವರ್ಷ ನನ್ನ ಅಧ್ಯಕ್ಷದ ಒಂದು ನಡತೊಂದುಂಡು ಅವಧಿ ನಡತೊಂದುಂಡು ನಮ್ಮ ಬಸವನ ಸಮಿತಿ ಅಧ್ಯಕ್ಷರ ಹೆಂಚಿನ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಚಾರೋಕಾರನ ಬಗ್ಗೆದಲ್ಲ ಮಾತಿರೋದಾಲಜಿ ಅರೆ ವೇದಿಕೆ ಬರಡು ದಯವಿಟ್ಟು ಸರ್ ಬನ್ನಿ ಸರ್ ಆತ ಚಟುವಟಿಕೆ ಆದನಾಗ 5 ವರ್ಷ ತನಕ ಯಾನ ಅಧ್ಯಕ್ಷ ಸ್ಥಾನದ ತೊಂಡೆ ಅಧ್ಯಕ್ಷ ಸ್ಥಾನ ಅಂತ ಯಾನ ಅಧ್ಯಕ್ಷ ಸ್ಥಾನ ಮಾತಾಡ್ತಾರೆ ಕೆಲಸದಲ್ಲಿ ಪೂರ ಏನಾರೇನ್ರಿ ಅತಂಡ ಟ್ರಸ್ಟೀಸ್ ಅಕ್ಲು ಪೂರ ಮಲ್ಕೊಂಡಿರ್ತೀರಿ ನಮ್ಮ ಫಸ್ಟಿಗೆ ಆರಂಭ ಆದಿತ್ತನ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಕ್ಷೇತ್ರಗಳು ಆ ಕ್ಷೇತ್ರದ ನಟರಾಜ ವೇದಿಕೆದ ಕೈತಲಿತ್ತು ನನಗೆ ಎಲ್ಲಿಯ ದೆಟ್ಟೆ ನಮ್ಮ ಆರಂಭ ಮಾಡಿದೆ ಐದು ತುಂಬ ಏನಾರೇನ್ರನ ಆಫೀಸಿದ ಆರಂಭ ಆದಿದ್ದು ಸೊಸೈಟಿ ಟ್ರಸ್ಟ್ ಐದಕ್ಕೆ ಆಡಿಗೆ ಶಿಫ್ಟ್ ಆಂಡು ಆ ತೋರ್ತನಾಗ ಆ ಸಿಬ್ಬಂದಿಲೂರ ಜಾಸ್ತಿ ಯಾರು ಸುರುಗು ಒಂಜಿತ್ತಿನ ಸಿಬ್ಬಂದಿ ಸುಮಾರು 16 ಸಿಬ್ಬಂದಿ ಅನಾಗ ಅಲ್ಲಿ ಜಾಗದ ಕಟ್ಟಾಂಡು ಮೀಟಿಂಗ್ ಮಾಲ್ಪೇರ ಸರಿಯಾತು ಅವಕಾಶ ಆಪೇಜಿ ಐದಕ್ಕ ಮಾಂತೇರಲ್ಲ ಟ್ರಸ್ಟ್ದಾಗಲ ಒಂಜಿ ನಿರ್ಣಯ ಮಲ್ತದ ಒಂಜಿ ಪುತ್ತೂರು ತಾಲೂಕದ ಅವೇ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಎದುರುದ ಭಾಗಗಳು ನಮ್ಮ ಖಾಸಗಿ ಬಸ್ ನಿಲ್ದಾಣ ಉಂಟು ಐನ ಎದುರುದ ಪುಡೆಟ್ಟು ಅವೇ ಮಾಲಿಂಗೇಶ್ವರ ದೇವರನ ಭೂಮಿಟಿ ನಾವು ಸೊಸೈಟಿ ಟ್ರಸ್ಟ್ದ ಒಂಜಿ ಸ್ವಂತ ಕಟ್ಟಡ ಒಂಜಿ ಅವಳು ಪರ್ಚೇಸ್ ಮಾಡ್ತಾರೆ ಸುಮಾರು 1 ಕೋಟಿ ಮೌಲ್ಯದ ಸ್ವಸಹಾಯ ಸಂಘದ ಕಟ್ಟಡ ಅವಳು ನಾವು ಕ್ರಯ ಕೊರದು ಹೋಯ್ತೆ ನಮ್ಮ ಸ್ವಂತ ಕಟ್ಟಡ ಆತನ ಇಟ್ಟು ಫುಲ್ ಗಣಕೀಕೃತ ಆತನು ಇತ್ತೆದ ಪರಿಸ್ಥಿತಿ ಹೆಂಚಿನ ಒಂದು ಬಂಡ ನಮ್ಮ ಸ್ವಸಹಾಯ ಚಿತ್ರಣ ಹೆಂಚಿ ಒಂದು ಬಂಡ ಸುಮಾರು 4 ಕೋಟಿ 30 ಲಕ್ಷದ ನಿಖಿಲ ಆ ತಿಂಗಳು ನಿಖಲು ಆ ಉಳಿತಾಯ ಕಟ್ಟಿದಾರೆ ಆತು ನಮ್ಮ ಸ್ವಸಹಾಯ ಟ್ರಸ್ಟ್ ಉಂಡು ಅಂಚನೆ ಉಳಿತಾಯ ಕಟ್ಟನೇನೆ ನಮ್ಮ ಸದಸ್ಯರು ಏರಿಯಾಗೆ ಮಾತಾಕ್ಲಿಗೆ ಅವಶ್ಯಕತೆ ಉಂಡು ಮ್ಯಾಕ್ಸಿಮಮ್ 70,000 ಒಂಜಿ ಸದಸ್ಯಗೆ ಮ್ಯಾಕ್ಸಿಮಮ್ 70,000 ಉಳಿತಾಯದ 5 ಪಟ್ಟು ಐಟಿ 70,000 ಮ್ಯಾಕ್ಸಿಮಮ್ ಒರಿಯಾಂಡ ಉಳಿತಾಯ 10,000 ಇತ್ತಂಡ 50,000 ಮುಟ್ಟ ಒಂಜಿ ಒಂದು ಕೊರ್ಪುನಂಚಿನ ಒಂಜಿ ವ್ಯವಸ್ಥೆ ಆಯ್ತು ನಂಚ ಸಾಲದ ಮೂಲಕ ಸುಮಾರು 4 ಕೋಟಿ 60 ಲಕ್ಷ ಇತ್ತೆ ಹೊರಬಾಕಿ ಸಾಲ ಉಂಟು ನಿಖಲ್ನ ಕೈಟುಂಡು ಅವೇ ನಿಖಲ್ನ ಉಳಿತಾಯದ ದುಡ್ಡು ನಿಖಲ್ನ ಕೈಟ್ಟು ಇತ್ತೆ ಸಾಲ ಅದು ಸಾಲ ರೂಪ ಸಾಲ ಪಡೆಯೆಂದು ಆ ನಿಖಲ್ನ ಅವಶ್ಯಕತೆ ಐಕೆ ಐನು ಮಾಡ್ತೊಂದು ಜೊತೆಟ್ಟಿತ್ತೆ 2 ಸರ್ತಿ ನಾವು ಲಾಭಾಂಶ ವಿತರಣೆ ಮಲ್ತ ಅಂಚಾನೆ ಐತೆ ಎಲ್ಲ ಮಾರ್ಚ್ ಇಡ್ತಕ್ಕಲ್ಲ 2021 ಹಿಡ್ದು 24 ಮುಟ್ಟದ 3 ವರ್ಷದ ಬೆನ್ನೆಲ ಲಾಭಾಂಶನ ವಿತರಣೆ ಮಾಲ್ಪೇರ ಉಂಟು ಅಂಚಾದೆ ಆತೆ ಈತು ಅಂತ ಬೆಳವಣಿಗೆ ಅನಗ ನಮ್ಮ ಸಿಬ್ಬಂದಿ ಲೇತುಳ್ಳಿರು ಬಂಡ ಐತೆ ನಮ್ಮ ಸಮುದಾಯದ ಐತೆ ಸಿಬ್ಬಂದಿ ಇಲ್ಲ ಪೂರ ನಮ್ಮ ಸಮುದಾಯದಾಗಲಿ ಪುನಃ 17 ಜನ ಸಿಬ್ಬಂದಿಲು ಉಳ್ಳೇರು 18 ಜನ 13 ಜನ ಟ್ರಸ್ಟೀಸ್ ಉಳ್ಳೇರು 5 ಜನ ಸಲಹಾ ಸಮಿತಿ ಸದಸ್ಯರು ಉಳ್ಳೇರು ಅಂಚನೆ ಗೌರವ ಸಲಹೆಗಾರ ಡಾಕ್ಟರ್ ಆದಿಚುಂಚನಗಿರಿ ಸ್ವಾಮಿಲು ಉಳ್ಳೇರು ಅಂಚನೆ DV ಸದಾನಂದರು ಉಳ್ಳೇರು ಮಾಜಿ ಶಾಸಕರ ಶ್ರೀಯುತ ಸಂಜೀವ ಮಠಂದೂರು ಉಳ್ಳೇರು ಅಂಚ ಈತೆ ಮಾಂತ ಘಟಾನುಘಟಿನ ಒಂಜಿ ತಿರುವಾಡ ಪೂರಲ ಕಂಟ್ರೋಲು ನಮ್ಮ ಪುತ್ತೂರು ಒಕ್ಕಲಿಗ ಸೇವಾ ಸಂಘದ ಮೂಲಕ ಟ್ರಸ್ಟ್ದ ಈ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡ್ತೋದಿಲ್ಲ ಅವಳು ನಿಕ್ಲೆ ಗೊತ್ತಿಪ್ಪು ತಿಂಗಳಿಗೊಂಜಿ ಸಭೆ ನಮ್ಮವು ಆ ತಿಂಗಳ ಸಭೆಟ್ಟೆ ಮಾತ ಚರ್ಚೆ ಅಂದ್ರೆ ಲೋನ್ ಬೋರ್ಡ್ ಲೋನ್ ಕೇನೋಲಿ ಅವೇ ತ್ರೈಮಾಸಿಕ ಸಭೆ ಉಂಟು ಇಟ್ಟು ಒಕ್ಕೂಟದ ಅಧ್ಯಕ್ಷರು ಭಾಗವಹಿಸಬೇರು ವಲಯದ ಅಧ್ಯಕ್ಷರು ಸಾಧ್ಯವನ್ನ ಭಾಗವಹಿಸಬೇರು ಅಂಚೆ ನಿಖಲ ಊರದ ಗೌಡ್ರನಗಳನ್ನ ಕೂಡ ಪೂರ ಗೌಡ್ರನಗಳನ್ನ ಕೂಡ ದೆಟ್ಟದೇಡ್ತನು ಗ್ರಾಮ ಸಮಿತಿಲೇನು ಐಟ್ ಸೇರ್ಸ ಒಂದು ನಂಚ ಅವು ಮಾತ್ರ ಸೇರಿದು ನಮ್ಮ ಒಟ್ಟು ಸಮುದಾಯದ ನಮ್ಮ ಚಟುವಟಿಕೆದ ಅವನಿಗೆ ಭಾಗವತ್ ತ್ರೈಮಾಸಿಕ ಸಭೆ ಎಲ್ಲ ನಡ್ತೊಂದು ಅದೇ ರೀತಿ ಇತ್ತೆ ಈ ಕರಿನ ವರ್ಷೋಡು ಅನೇಕ ಕಡೆ ಆಟಿಟೋಂಜಿನ ಕಾರ್ಯಕ್ರಮ ಅಂಚನೆ ಅಲ್ಲೇ ಪ್ರತಿಭಾವಂತರನ್ನು ಗುರುತಿಸಪನಂಚಿನ ಕಾರ್ಯಕ್ರಮ ಜೊತೆಟ್ಟೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಅಂಚಿನ ವಿವಿಧ ಚಟುವಟಿಕೆದ ಮೂಲಕ ಈ ಒಂಜಿ ಸ್ವಸಹಾಯ ಸಂಘ ಇತ್ತೆ ನಡೆಸೊಂದುಂಡು ಅವೇ ಸ್ವಾಮಿಲು ಪಣ್ಣಂಚಿನ ಒಂಜಿ ವಿಚಾರವನ್ನು ನಮ್ಮ ಏನಾರೇಂದ್ರ ಅಥವಾ ಯುವ ಗೌಡ ಸಂಘ ಇನ್ನು ಕೈದೆತ್ತಂತೂ ಮಗರ್ನ ವರ್ಷ ಹಾಲ್ ಫುಲ್ಲು ಜನ ಆಗ್ತದೆ ಸ್ವಸಹಾಯ ಸಂಘ ಏಪ ನಮ್ಮ ಆರಂಭ ಮಾಡ್ತಾನ ಮಗರ್ನ ವರ್ಷದ ಪೂಜೆಗೆ ಹಾಲ್ ಫುಲ್ಲು ಜನ ಆತಂದು ಎಡ್ಡೆ ರೀತಿದ ಪೂಜೆ ಎಲ್ಲ ನಡ್ತದ ಅಂಚೆ ಆತ 5 ತುಕ್ಕಾನೆ ತಿರ್ಗದು ಏನೋ ಇದ್ದಿ ಆ ಕಾರ್ಯಕ್ರಮ ಅನ್ನಗಲ ಸ್ವಸಹಾಯ ನಮ್ಮ ಸಮುದಾಯದಾಗಲಿ ಆ ಕಾರ್ಯಕ್ರಮದ ಭಾಗಿಯಾದ
ಅದೇ ರೀತಿ ಸ್ವಾಮಿಲ್ ನಾನಿ 70ನೇ ವರ್ಷದ ಕಾರ್ಯಕ್ರಮ ಅಂಚನೆ ಇಡೀ ಪುತ್ತೂರು ಸುಳ್ಯ ಬೆಳ್ತಂಗಡಿ ಮಾಂತ ತಾಲೂಕುಗಳ ಸೇರಿ ಸುಮಾರು ಒಂಜಿ 30,000 ಮಿತ್ತು ಒಂಜಿ ಐನೊಂಜಿ ಒಂಜಿ ಸಭೆ ನಡೆತದೆ ಎಡ್ಡೆ ಯಶಸ್ವಿಯಾದ ನಮ್ಮ ಸಮಾಜದ ಒಂಜಿ ಶಕ್ತಿನ ಆ ಒಂದು ಸಂದರ್ಭ ನಮ್ಮ ತೋರ್ಸೋಣ ಕೆಲಸ ಐಟೆ ನಮ್ಮ ಪ್ರವೀಣ್ ಕುಂಟ್ಯಾನ ಹೊರೆ ಕಾಣಿಕೆದ ಒಂದು ಜವಾಬ್ದಾರಿ ವಹಿಸೋದು ಭಯಂಕರ ಭಾರಿ ಸೋಕುದ ಒಂಜಿ ಅಚ್ಚುಕಟ್ಟಾದ ಒಂಜಿ ಆ ಕಾರ್ಯಕ್ರಮಗಳನ್ನ ಆರು ನಿಭಾಯಿಸ್ತಾರೆ ಇದು ಪೂರ ಇಂಚಿನ ಸೂಚನೆ ಹಾಕೊಂಡು ಅಂಡ ಈ ಒಂಜಿ ಕುದ್ಮಾರು ಬಾಗೋಡು ಅನೇಕ ಘಟಾನುಘಟಿ ರಾಜಕೀಯದಾಗಲಿಪ್ಪರು ಅದಂದ್ರೆ ರಾಜಕೀಯದಾಗಲೂ ಉಳ್ಳೇರು ಜೊತೆಟ್ಟು ಧಾರ್ಮಿಕ ಕಾರ್ಯಕ್ರಮ ಉಳ್ಳೇರು ಸಮಾಜ ಸೇವೆ ಉಳ್ಳೇರು ಅಂಚನೆ ವಿವಿಧ ದೈವಲೇನ ಒಂದುಲ ಕೂಡ ಈ ಒಂಜಿ ಕುದ್ಮಾರ್ ಗ್ರಾಮಡಿಪ್ಪುನ ವಿಶೇಷವಾಯಿನ ಅಂಚಿನ ಒಂಜಿ ವಿಚಾರ ಅವೇ ಆ ರೀತಿ ಜನ ಸೇರ್ಸತೊಂಜಿ ಒಂದು ಮಾಲ್ಪನಂಚಿನ ಒಂದು ಈ ಸ್ವಸಹಾಯ ಸಂಘ ಇತ್ತೆ 10ನೇ ವರ್ಷಗೂ ಕಾರದೀತಲು 10ನೇ ವರ್ಷದ ಸಂದರ್ಭ ದಾಯ್ತ ಮಾಲ್ಪಡುವ ಅನ್ಪುನಂಜಿ ಉದ್ದೇಶದ ಅನಗ ಐಕೊಂಜಿ ಒಂದು ದಶಮಾನೋತ್ಸವ ಸಮಿತಿ ಒಂಜಿ ರಚನೆ ಆವಡು ಒಂದು ಪನ್ನಾಗ ನಮ್ಮಲ್ಲಿ ಸುಮಾರು 60 ಗ್ರಾಮ ಒಟ್ಟು 66 ಗ್ರಾಮ ಒಟ್ಟು 67 ಒಕ್ಕೂಟೋಲ್ಲ ಈ ಒಕ್ಕೂಟದ ಮಾಂತ ಅಧ್ಯಕ್ಷರೆಲ್ಲ ಸಭೆ ಒಂಜಿ ವರಲ್ಲಿ ಎತ್ತದು ಐಟ್ಲ ವಲಯ ಎಲ್ಮ ವಲಯದ ಅಧ್ಯಕ್ಷರೆಲ್ಲ ಒಂಜಿ ಸಭೆ ಮಲ್ತದೆ ದಶಮಾನೋತ್ಸವ ಸಮಿತಿಯಿಂದ ಮಲ್ತದೆ ಇಟ್ಟು ಈಗಲ ಹಿಂದುವೆ ಊರುದಾರ ಎಂಚಿನ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ ಆರೆ ಅಧ್ಯಕ್ಷರತ ಆಯ್ಕೆ ಆಯ್ತು ಇತ್ತೆ ಬ್ರಹ್ಮಕಲಶೋತ್ಸವದ ಸಮಿತಿನೇ ದಶಮಾನೋತ್ಸವ ಸಮಿತಿ ದಶಮಾನೋತ್ಸವ ಕಾರ್ಯಕ್ರಮದ ಈ ಒಂಜಿ ದೆನ್ನ ಅವನಿ ಬ್ರಹ್ಮಕಲಶ ಲೇಖನ ದಾಲ 5 ದಾಲ ಹಮ್ಮಿದ ಇಸೆ ಹತ್ತದಲ್ಲ ಆತೆ ಇತ್ತೆ ಒಂಜಿ ವರ್ಷ ಈ ಒಂಜಿ ಕಾರ್ಯಕ್ರಮದ ಎಟ್ಟುಲ ಆ ನೇತೃತ್ವನು ಒಂಜಿ ಎಡ್ಡ ರೀತಿ ಎಂಕ್ಲಿಗೆ ಒಂಜಿ ತಂತ್ರಿಲು ಮಾತ್ರ ನಮ್ಮನೆ ಅಂಚ ಆ ನೇತೃತ್ವನ ವಹಿಸೋನ್ನಾರು ಗೋಪಾಲಕೃಷ್ಣ ಪಟೇಲ್ರು ಆರೆ ತಿಕ್ಕನ ಎಂಕ್ಲೆ ಒಂಜಿ ಭಾರಿ ಒಂಜಿ ಪುಣ್ಯದ ಕೆಲಸ ನಮ್ಮ ಸಮುದಾಯಗೊಂಜಿ ಎಡ್ಡೆ ಒಂದು ಆಯ್ನಾರು ಆರ್ನ ನೇತೃತ್ವ ನಮ್ಮ ದಶಮಾನೋತ್ಸವ ಕಾರ್ಯಕ್ರಮ ನಡತೋದುಂಡು ಐದಕ್ಕೆ ಪೂರ ಸಮಿತಿಲಾಯ ಇತ್ತೆ ದಶಮಾನೋತ್ಸವ ಮಾಡಾಗ ಖಾಲಿ ಒಂಜಿ ದಶಮಾನೋತ್ಸವ ಒಂಜಿ ಸಭೆ ಮಾಲ್ಪುನ ಬುಡ್ಪುನ ಒಂದು ವಿಚಾರ ಆಯ್ತು ಇಡೀ 1 ವರ್ಷದ ಕಾರ್ಯಕ್ರಮ ಮಾಲ್ಪಡುವ ಅನ್ಪುನಂಜಿ ದೃಷ್ಟಿಟ್ಟು ಮಾಂತೆರ್ಲ ಸೇರಿದೆ ಇಡೀ ವರ್ಷಡು ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಕೊರಡುವ ಅನ್ಪುನ ಒಂಜಿ ಉದ್ದೇಶಡು ಇತ್ತೇನೆ ಆನ್ಲೈನ್ ಕಾರ್ಯಕ್ರಮಗಳು ಸುಮಾರು 10 ಆತ ನಾನು ಅಕೇರಿದೆ ಎಲ್ಲ ಅಂಜಿದ ಡಿಸೆಂಬರ್ ನಡಪರಂಡು ಅವು ಸುಗ್ಗಿ ಗೀತೆ ಸ್ಪರ್ಧೆ ಇಟ್ಟು ಮಾಂತ ಒಕ್ಕೂಟದಾಗಿಲ್ಲ ಮಾಂತ ಒಕ್ಕೂಟ ಸದಸ್ಯರೆಲ್ಲ ಹೆಚ್ಚಿನ ಸಂಖ್ಯೆಗೆ ಭಾಗವಹಿಸದೆ ಬಹುಮಾನವನ್ನು ಪಡೆದರು ಇಡೀ ಕುದ್ಮಾರು ಒಕ್ಕೂಟ ಬತ್ತದ್ರ ಇಜ್ಜಿ ಈ ಭಾಗವು ಬತ್ತಿಜಿ ಮಾಂಡ ಅಂಬೇರ್ನ ಚಾರ್ವಾಕಾಗಿ 2-3 ಪ್ರೈಸ್ ಬರ್ತದೆ ಓದಿನ ಪುರಾಣಿ ಇಂಚಿಗೆ ಬತ್ತೆ ಸವನೂರು ವಲಯಡ್ ಬರ್ತದೆ ನತ ಸರಿ ಸವನೂರು ವಲಯಟ್ಲ ಕೆಲವು ಬಹುಮಾನಗಳು ಬರ್ತದ ಅಂಚ ಆ ರೀತಿದ ಕಾರ್ಯಕ್ರಮ ಜೊತೆಟ್ಟು ಈ ಒಂಜಿ ಅವಿಸ್ಮರಣೀಯ ಕಾರ್ಯಕ್ರಮ ಅವಡು ದಶಮಾನೋತ್ಸವ ಸಮಿತಿದ ಒಂಜಿ ನೆನಪುಗಾತೆ ನಮ್ಮ ಇತ್ತಿನಂಚಿನ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ಒಂಜಿ ಕಟ್ಟಡೋಡು ಇತ್ತೆ ಒಂಜಿ ಮಾಳಿಗೆ ಉಂಟು ಐನ ಮಿತ್ತೊಂಜಿ ನಮ್ಮ ಸಮುದಾಯದಾಗಲಿ ಎಲ್ಲೆಲ್ಲ ಕಾರ್ಯಕ್ರಮ ಮಾಡ್ಪಾರ ಅವೇ ರೀತಿ ನಮ್ಮ ಸಿಬ್ಬಂದಿಲೆಗ ಆಡ ನಿಖಿಲ ನಮ್ಮ ಒಕ್ಕೂಟದ ಅಧ್ಯಕ್ಷರ ಸೇರಿಸೋದು ಮೀಟಿಂಗ್ ಮಾಡ್ಪಾರ ಬರ್ತಾವೆ ಸಲಹಾ ಸಜ್ಜೆ ಅಂತ ನಂಜಿ ಈ ಒಂಜಿ ದೆಟ್ಟೆ ಸಮುದಾಯ ಭವನ ಮಾಲ್ಪುನ ಅಂದೊಂಜಿ ದಶಮಾನೋತ್ಸವ ಸಮಿತಿದ ದೆಟ್ಟು ನಿರ್ಣಯ ಆಡು ಸುಮಾರು ಒಂಜಿ 27 ಲಕ್ಷ ಹೆಚ್ಚಾಟೆ ಇತ್ತೇನೆ ಆ ಚಟುವಟಿಕೆ ಆರಂಭ ಆಗ್ತದೆ ಹವಾನಿಯಂತ್ರಿತ ಹೊಂಡ AC ರೂಮು ಎಲ್ಲೆಲ್ಲ ಕಾರ್ಯಕ್ರಮ ಮಾಲ್ಪೊಲಿ ಅಂಚ ಅದನ್ನ ದೆಟ್ಟೆ ದಶಮಾನೋತ್ಸವ ಕೊಡುಗೆ ಆತ ಒಂಜಿ ಸುಮಾರು 27 ಲಕ್ಷದ ಒಂಜಿ ವೆಚ್ಚದ ಒಂಜಿ ಸಭಾಭವನ ಕೂಡ ಎಲ್ಲಂಜಿ ಜನವರಿ 3 ಲೋಕಾರ್ಪಣೆ ಆರಂಡು ಅಂಚನೆ ಐನ ತೀರ್ತೆ ಇತ್ತೆ ಸ್ಮರಣ ಸಂಚಿಕೆ ಈ ಸ್ಮರಣ ಸಂಚಿಕೆ ಮಾಂತ ಮಾಂತ ಅಡಕ ಹಾಪುಡು ಮಂಡ ಕೆಲವೊಂಜಿ ನಮ್ಮ ಸಮುದಾಯದ ಏರು ಮಾಂತಾರ ಬರಗಾರಳ್ಳೇರು ಕೆಲವುದಾಗಲೇ ಅಕ್ಲನ ಬರನ ಜೊತೆಟ್ಟೆ ಇತ್ತೆ ಇಂಚನೆ ನಮ್ಮ ಹಿರಿಯಕ್ಲೇನೊಂಜಿ ಗೌರವಿಸಪ್ಪನೊಂಜಿ ಕಾರ್ಯಕ್ರಮದ ಐನ ಒಂಜಿ ವರದಿಲು ಬುಕ್ಕ ಫೋಟೋ ಜೊತೆಟ್ಟೆ ಕೆಲವೊಂಜಿ ಕಾರ್ಯಕ್ರಮಲೇನ ಫೋಟೋಗಳು ಅಂಚ ಆ ರೀತಿದ ಪುರ ಒಂಜಿ ಸಮುದಾಯ ಬೋಡಾಯಿನಂಚಿನ ಒಂಜಿ ವಿಚಾರನ ಇಟ್ಟು ಅಡಕ ಮಾಲ್ತದೆ ಎಲ್ಲಂಜಿ ಜನವರಿ 3 ಅವಲ ಬಿಡುಗಡೆ ಆರಂಡು ಐನೊಟ್ಟಿಗೆ ಬುಕ್ಕೊಂಜಿ ಮಾಂತ ಇಂದಿತ್ತು ಪೂರ ಸ್ವಸಹಾಯ ಸಂಘದ ಸದಸ್ಯರಿಗೆ ಮಾತ್ರ ಈ ಒಂಜಿ ಕಾರ್ಯಕ್ರಮ ಸೀಮಿತ ಅಂಡ ಮಾಂತ ಸಮುದಾಯದಾಗಲಿನ ಸೇರ್ಸೋದು ಈ ಕಾರ್ಯಕ್ರಮ ಅಲ್ಪುಡು ಅನ್ಪುನ ಒಂಜಿ ಚರ್ಚೆ ಅನಗ ಸುಮಾರು ಒಂಜಿ 5 ಕಾರ್ಯಕ್ರಮಗಳು ಬತ್ತ ಐಟೆ ಒಂದು AV ನಾರಾಯಣರ ಒಂಜಿ ಕಾನ್ಸೆಪ್ಟ್ ಹಿರಿಯಕ್ಲ 5 ವರ್ಷ ಹೊರತು ಮಿತ್ತು ಏರು ಮಾಂತ ಒಕ್ಕೂಟ ಉಪ್ಪುನಂಚಿನ ಹಿರಿಯರು ಉಳ್ಳೇರು
ಅಕ್ಲೇನ ನಮ್ಮ ಒಲ್ಲ ಗುರ್ತಿಸಪ್ಪನಂಚಿನ ಒಂಜಿ ಅವಕಾಶಲೇ ಇದ್ಯಾ ಅಂಚಾತೆ ಈ ಒಂಜಿ ಕಾರ್ಯಕ್ರಮಡು ದಶಮಾನೋತ್ಸವದ ನಮ್ಮ ಕಾರ್ಯಕ್ರಮಡು ನಮ್ಮ ಸಮುದಾಯದ ಹಿರಿಯರು 5 ವರ್ಷ ಒಂಜಿ ದಾಂಪತ್ಯ ಜೀವನ ಅಲ್ಪನಂಟ ಆತ ಎಲ್ಲಿಯ ಕೆಲಸ ಆತೊಂಜಿ ಏರೆಗಳ ಅಂಚಿನ ಭಾಗ್ಯಲ ದಿಕ್ಕುಜಿ ಅಂಚಿನ ಒಂಜಿ ಸೌಭಾಗ್ಯಯುತ ವ್ಯಕ್ತಿಲೇನು ಗುರ್ತಿಸಪ್ಪನಂಚಿನ ಒಂಜಿ ವ್ಯವಸ್ಥೆಯ ಮಾಲ್ಪುಗ ಅಂತ ಬಂದ್ಪುನ ಒಂಜಿ ಉದ್ದೇಶಡು ಹಿರಿಯಕ್ಲೇನು ಗುರ್ತಿಸಪ್ಪನಂಚಿನ ಒಂಜಿ ಕಾರ್ಯಕ್ರಮಲ್ಲ ಇದಿಟ್ಟು ಪಾಡದ ವೇದಿಕೆ ಇಪ್ಪುನ ಮಾತ ಗಣ್ಯರೇ ಎದುರಿಪ್ಪುನಂಚಿನ ಇನಿ 50 ವರ್ಷ ದಾಂಪತ್ಯ ಜೀವನ ಮಾಲ್ತನಂಚಿನ ಹಿರಿಯರೇ ಮುಖ ನೆರೆದಂಚಿನ ಮಾತ ಸಮಾಜದ ಬಂದಲೆ ಪಾತ್ರನಾಥ್ ಮೂಲ ಸಮಯ ಇಜ್ಜಿದೆ ಪಂಡ ಎಂಕಲವನೆ ಪಟ್ಲೇರೆಗೆ ಟೈಮ್ ಕೊರೊಂದಿಪ್ಪು ಇದೇ ಪಾತ್ರ ಹೊಡೆದು ಅಂಡ ಪೊರ್ತು ಪೋಪುಂಡು ಒಂದು ಇತ ಸಮಯಗೂ ಭಾರಿ ಪ್ರಾಮುಖ್ಯ ಕೊರೊಂದುಲ್ಲ ಅಂಡ ಒಂಜಿ ರಡ್ಡು ಪಾತ್ರ ಎಂಕಲ ಇನಿ ಪಾತ್ರ ಹೊಡೆದನೆಲ್ಲ ಎಂಕಲ ಇನಿ 50 ವರ್ಷ ಎಂಕಲಿಗೆ ನಾನೆಲ್ಲ ಆತಜಿ ಅಂಡ ಆಗ್ಲ 50 ವರ್ಷ ಮದಿಮೆ ಆತ ದಿನ ದೆತ್ತೇರು ಅಂಡ ದುಂಬದ ದಿನ ಎಂಚೆತ್ತನು ಪಂಡ ಒಂಜಿ ಅಪ್ಪೆ ಅಮ್ಮೆ ಇಲ್ಲಾಡೆ ಬಣ್ಣಾಗ ಈ ಜೋಕುಲು ಕಾತುಗುಳ್ಯಾರ ಉಂಡು ಕೈಟ್ ತಿಂಡಿ ಹೆಂಚಿನ ಉಂಡು ಹೂವು ಹೆಂಚಿನ ಉಂಡು ಒಂದು ಆಗ್ಲು ಬತ್ತನ ಒಂಜಿ ಎಲ್ಲಿ ಬಿಸ್ಕೆಟ್ ಕೊರ್ನಲ್ಲ ಒಂಜಿ ಚಾಕ್ಲೇಟ್ ಕೊರ್ನಲ್ಲ ಒಂಜಿ ಖುಷಿಯೇ ಬೇತೆ ಆಂಡ ಇನಿ 5 ವರ್ಷ ಕರಿನೇರ್ದು ಬೊಕ್ಕ ಆ ಅಪ್ಪೆ ಅಮ್ಮೆ ದಾನೆ ಮಲ್ಪೇರು ಅಂದ್ರೆ ಜೋಕ್ಲೇನ ಕಾತ್ಕೊಳ್ಳೋ ಒಂದಿಪ್ಪೇರು ಏತು ಪೊರ್ತು ಬರ್ಪೇರು ದಾಯಿ ಬತ್ತಿಜೇರು ಪೊರ್ತು ದಾಯಿ ಗಾಂಡು ಅಂಡ ಅಗ್ಲ ಒಂಥರ ಪೋಡಿಗೆ ಪುಣು ಪೊರ್ತು ತತ್ತದ ಬತ್ತನೆಲ್ಲ ಪೋಡಿಗೆ ಪುಣು ದಾಯಿ ಬತ್ತಿಜೆ ಪಂಡ ಅಗ್ಲೆಗಿನಿ ಆ ನಮನೆದ ಒಂಜಿ ಆ ಜೋಕುಳ ಮಿತ್ತು ಒಂಜಿ ಮಮಕಾರ ಇಪ್ಪುಂಡು ಆಂಡ ಇನಿತ್ತ ಈ ಜನರೇಷನ್ ಎಂಕಲ ದಾನೆ ಮಲ್ತೊಂದುಲ್ಲ ಪಂಡ ಅಪ್ಪಮ್ಮೆ ಹುಷಾರಿಜ್ಜಿ ನಂಡಲ್ಲ ಎಂಕಲಿಗೆ ಪುರ್ಸೋದಿಜ್ಜಿ ಮರ್ದಗಲೆ ತಂದು ಪೋಯಿ ನಂಡ ಎಲ್ಲೇ ತೂಕ ಇನ್ನೊಂಜಿ ಮೆಲ್ಲ ಇತ್ತಿನ ಮಾತ್ರೆಯನ್ನು ಕೊರೋದು ಸುಧಾರಿಪ್ಪುಗೋ ಎಲ್ಲೆಲ್ಲೇ ತಂದು ಪೋಯಿ ಇಂದು ಅಂಡ ಪ್ರಾಯದಾಗಲೇ ದಾನೆ ಅಪ್ಪಣ ಒಂಜಿ ದಿನ ವ್ಯತ್ಯಾಸ ಅಂಡಲ್ಲ ಎಲ್ಲೇ ಆಸ್ಪತ್ರೆ ಪೋನಾಗ ಅಗ್ಲ ವ್ಯವಸ್ಥೆ ಓಡೋಡೆಗೆ ಎತ್ತದ ಇಪ್ಪುಂಡು ಏನು ಆತೆ ಬನ್ಪುಣೆ ನಮ್ಮ ನಾನ ಈ ಜೋಕುಲು ಇನ್ನು ಏಪೋ ನಮ್ಮ ಉಳ್ಳೋಣ ಅಪ್ಪಮ್ಮನ ಒಂಜಿ ಪೊರ್ಲುಡ್ತು ಓಡು ಒಂದು ಅಗ್ಲೆಗೆ ಬೋಡ ಆಪಣ ಅಂಚಿನ ವ್ಯವಸ್ಥೆಯಲ್ಲಿ ಆಣಿಯಾಗ್ಲೂ ತಿಂಡಿ ಕೊಣದತ್ತು ಕೊಡ್ತೀರಿ ಇನ್ನು ತೀರ್ನ ದಂಡ ಈ ಒಂಜಿ ಸಂದರ್ಭ ಇತ್ತು ಒಂಚೂರು ಬಂಗಾರ ರೇಟ್ ಅನ್ನ ಒಂಚೂರು ಎಲ್ಲಿ ಒಂಜಿ ಬಂಗಾರ ಮಾಲ್ತುಗೋರ್ಲೆ ಒಂಜಿ ಆತ ಸೀರೆದ ಎತ್ತುಗೋರ್ಲೆ ಅಗ್ಲೆ ಬೇತದಾಲ ಬೋಡ್ಚಿ ಬೊಕ್ಕ ಪೊರ್ಲುಡಗ್ಲೇನು ಒಂಜಿ ಇಲ್ಲಲ್ಲಿ ಜಗಲಾವಂತನ ರೀತಿಡು ಭೇದ ಭಾವಂತನ ರೀತಿಡು ಅಗ್ಲೆ ಕಡೇತ ದಿನಕ್ಕೂಲೆಗೆ ಆಗ್ಲೆ ಓ ಆಸೆಲುಲ್ಲೋ ಆಸೆಲೇನು ಈಡೇರಪ್ ನಂಚಿನ ಕೆಲಸನೂ ನಿಗ್ಲು ಮಾಲ್ಪಲೇನು ನಿಗ್ಲ ವಿನಂತಿ ಮಾಲ್ತಂತು ಈ ಒಂಜಿ ಅವಕಾಶ ಗೋರ ನಿಗ್ಲೆ ಮಾತ್ರೆಗಳ ಧನ್ಯವಾದ ಸಲ್ಲಿಸುವಂತ ಏನ ರಡ್ಡು ಪಾತ್ರ ಅಂತ ಶ್ರೀಯುತ ಪದ್ಮಯ್ಯ ಗೌಡ ಮತ್ತು ಶ್ರೀಮತಿ ಚಿನ್ನಮ್ಮ ದಂಪತಿಗಳು ಅನ್ಯಾಡಿ ಮನೆ 2 ಹೆಣ್ಣು ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇವರು ಊರ ಗೌಡತಿಗೆ ಮಾಡುತ್ತಿದ್ದು ಪ್ರಸ್ತುತ ತಮ್ಮ ದಾಂಪತ್ಯ ಜೀವನದ ಸಾರ್ಥಕ 51 ವರ್ಷಗಳನ್ನು ಪೂರೈಸಿರುತ್ತಾರೆ. ಇವರನ್ನು ಇಂದು ನಾವು ನಮಗೆಲ್ಲರಿಗೂ ಸಂತೋಷಕರವಾಗಿರುತ್ತದೆ. ಹೀಗೆ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇವರು ಗ್ರಾಮ ಚಾವಡಿ ದೈವದ ಪಾತ್ರಿಯಾಗಿ ಸೇವೆ ಮಾಡಿದ್ದು ಪ್ರಸ್ತುತ ತಮ್ಮ ದಾಂಪತ್ಯ ಜೀವನದ 54 ವರ್ಷ ಪೂರೈಸಿದ್ದು ಇವರನ್ನು ಇಂದು ಸನ್ಮಾನಿಸುತ್ತಿರುವುದು ನಮಗೆಲ್ಲರಿಗೂ ಸಂತೋಷಕರವಾಗಿರುತ್ತದೆ. ಅಭ್ಯಾಸ ಇದ್ದಿ ಅಂಡ ನಾಗೇಶ್ವರ ಬಂಡೆ ಒಡತಿರಟ್ಟು ಪಾತ್ರೆ ಅನ್ಕೊಂಡೆ ಒಕ್ಕಲಿಗ ಸ್ವಯಂ ಟ್ರಸ್ಟದ ಅಧ್ಯಕ್ಷರೆಲ್ಲ ಪದಾಧಿಕಾರಿಗಳ ಮುಖ ಮೂಲ ಸೇರಿದಂಚಿನ ಸ್ವಜಾತಿ ಬಾಂಧವರಿಗೆ ಇನಿ ಮಾತ್ರ ಕಾರ್ಯಕ್ರಮಟು ಆಜಿ ಜೊತೆ ದಂಪತಿಗಳಿಗೆ ಸನ್ಮಾನ ಮಾಡ್ತಾರೆ ಇಂಕಲ್ನ ಪರವಾದ ಕೃತಜ್ಞತೆಗಳನ್ನು ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಸುಬ್ರಹ್ಮಣ್ಯೇಶ್ವರನನ್ನು
ಪ್ರಾರ್ಥಿಸಿಕೊಂಡು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಯತಿವರೇಣ್ಯರು ಹಾಗೂ ಶಾಖಾ ಮಠದ ಯತಿವರ್ಯರನ್ನು ಮನಸ ಧ್ಯಾನಿಸಿಕೊಂಡು ಅವರ ಚರಣಾರವಿಂದಗಳಿಗೆ ಎರಗಿ ನಮ್ಮ ಸ್ಥಳ ಸಾನ್ನಿಧ್ಯ ದೇವರಾದಂತಹ ನಮ್ಮೆಲ್ಲರ ಈ ಗೌಡ ಸಮಾಜದ ಎಲ್ಲರೂ ಆಚರಿಸಿಕೊಂಡು ಬರುತ್ತಿರುವಂತಹ ಗ್ರಾಮದೈವ ಶಿರಾಡಿ ದೈವ ಮತ್ತು ಒಂದೇ ಚಾವಡಿಯಲ್ಲಿ ಬಹುಶಃ ಧರ್ಮದೈವವನ್ನು ನಾನು ಅನೇಕ ಕಡೆಗಳಿಗೆ ಹೋಗಿದ್ದೇನೆ, ಇಲ್ಲಿ ಕಾಣುತ್ತಾ ಇದ್ದೇನೆ. ಒಂದೇ ಕಡೆಯಲ್ಲಿ ಶಿರಾಡಿ ದೈವ ಮತ್ತು ಧರ್ಮದೈವ ನಮ್ಮ ಆರಾಧ್ಯ ದೈವ ಇಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಅಂತಹ ಆ ದೈವಗಳನ್ನು ಮತ್ತು ಎಲ್ಲ ಉಪದೈವಗಳನ್ನು ಪ್ರಾರ್ಥಿಸಿಕೊಂಡು ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಬಹುಶಃ ಈ ಸಂಭ್ರಮ ಸುಮಾರು 11-12 ತಿಂಗಳಿಂದ ಪ್ರಾರಂಭ ಆಗಿದೆ. ಇತ್ತೀಚೆಗೆ 1 ತಿಂಗಳಿಂದ ಈಚೆಗೆ ಪ್ರಾರಂಭ ಆದದ್ದು ನಮ್ಮ ಮಾದರಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಮದುವೆಯಾಗಿ 50 ವರ್ಷ ದಾಂಪತ್ಯ ಜೀವನವನ್ನು ನಡೆಸಂತಹ ಆದರ್ಶ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅನೇಕ ಕಡೆಗಳಲ್ಲಿ ಆಗಿ ಇವತ್ತು ಬಹುಶಃ ನಮ್ಮ ಅನ್ಯಾಡಿ ಒಂದು ತರವಾಡು ಮನೆ, ಈ ಕುದ್ಮಾರು ಗ್ರಾಮದಲ್ಲಿ ಪ್ರತಿಷ್ಠಿತ ಅನ್ಯಾಡಿ ತರವಾಡು ಮನೆಯಲ್ಲಿ ಪದ್ಮಜಗೌಡರ ಮನೆಯಲ್ಲಿ ಅವರನ್ನು ಸೇರಿಸಿಕೊಂಡು ಅವರಿಗೂ ಸನ್ಮಾನ ಆಗಿದೆ. ಅಂತಹ ಒಂದು ಪ್ರತಿಷ್ಠಿತ ಮನೆತನದ ಪ್ರಾಂಗಣದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೊಂದು ಅನ್ಯಾಡಿ ಮನೆತನಕ್ಕೆ ಅವಿಸ್ಮರಣೀಯವಾದಂತಹ ಮತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿರಬಹುದಾದಂತಹ ಒಂದು ಕ್ಷಣ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಿತ್ಯ ದೇವರುಗಳನ್ನು ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ ಒಂದೇ ಹೆಸರಲ್ಲಿ ಗೌರವಾನ್ವಿತರಂತೇಳಿ ಎಲ್ಲರನ್ನು ಸಂಬೋಧನೆ ಮಾಡ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೆ ಕಿರಿಯರೇ, ನಾನು 2 ವಿಚಾರದ ಬಗ್ಗೆ ಮಾತಾಡ್ತೇನೆ. ಒಂದು, ಸ್ವಸಹಾಯ ಸಂಘ ಯಾಕೆ ಬೇಕು ಅಂತೇಳಿ. ಈಗ ಇಲ್ಲಿ ತುಂಬ ಜನ ಇದ್ದೇವೆ ಸ್ವಸಹಾಯ ಸಂಘವನ್ನು ಮಾಡದವರು, ನಾವು ಸೇರದವರು. ಈಗ ನಾನು ಕೂಡ ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿ ನನ್ನ ಅಮ್ಮ 3 ಜನ ಕೂಡ ಸಂಘದಲ್ಲಿ ಇದ್ದೇವೆ. ಯಾಕಂತ ಹೇಳಿದರೆ ಇದೊಂದು ಒಗ್ಗಟ್ಟು ಪ್ರದರ್ಶನಕ್ಕೆ, ಒಂದು ಶಿಸ್ತುಬದ್ಧವಾದಂಥ ವ್ಯವಸ್ಥೆಗೆ ಒಂದು ಪೂರಕವಾಗಿರ್ತದೆ. ಈಗ ಸರ್ ಹೇಳಿದಾಗೆ ಒಂದೇ ರೀತಿಯ ಸಾರಿಯನ್ನು ಕೊಡ್ತೇವೆ ಅಂತೇಳಿ, ಅದೊಂದು ಶಿಸ್ತು ಅಂತೇಳಿ. ಹಾಗಾಗಿ ಇಲ್ಲಿ ಯಾರೆಲ್ಲ ನಮ್ಮ ಗೌಡ ಸಂಘದ SHGಗೆ, ಅದು ಎಷ್ಟೇ ಏಜ್ ಆದರೂ ತೊಂದರೆ ಇಲ್ಲ, ಕಿರಿಯರಾದರೂ ತೊಂದರೆ ಇಲ್ಲ, ಎಲ್ಲರೂ ಸೇರಿ ಸ್ವಸಹಾಯ ಸಂಘಕ್ಕೆ ನಮ್ಮ ಸಂಘಟನೆ ಇನ್ನೂ ಬಲಿಷ್ಠ ಮಾಡುವ ಅಂತೇಳಿ ಒಂದು. 2ನೇದು ಏನಂತ ಹೇಳಿದರೆ, ಈಗ ನಾವು ಹಿರಿಯರಿಗೆಲ್ಲ ಇಲ್ಲಿ ಸನ್ಮಾನ ಮಾಡಿದ್ದೇವೆ. ಹಾಗೆ ಅದರ ಹತ್ತಿರ ಮದುವೆಯಾಗಿ 44 ವರ್ಷ ಆದವರು, 40 ವರ್ಷ ಆದವರು, 30 ವರ್ಷ ಆದವರು, ನನ್ನಾಗೆ 10 ವರ್ಷ ಆದವರು, ಈಗ ಎಲ್ಲರೂ ನಾವಿದ್ದೇವೆ. ನಾನು ಹೇಳೋದಿಷ್ಟೇ, ಹಿರಿಯರನ್ನು ಗೌರವಿಸುವ. ಈಗ ಒಬ್ಬರಿಗೆ ಒಂದು 3-4 ಮಕ್ಕಳಿದ್ರೆ ಅಥವಾ 4 ಮಕ್ಕಳಿರ್ತಾರೆ, ಆಗ ನಮ್ಮ ಹಿರಿಯರು ತಂದೆ ಎಲ್ಲರ ಮನೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಯಾರಾದರೂ ಒಬ್ಬರ ಮನೆಯಲ್ಲಿ ಇರಬೇಕು. ಆದರೆ ನಾವೆಲ್ಲರೂ ಏನು ಮಾಡಬೇಕಂತೇಳಿದರೆ, ಅವರೆಲ್ಲರ ಮನೆಗೆ ಹೋಗುವಾಗೆ ಅವರಿಗೆ ಸಪೋರ್ಟ್ ಮಾಡಬೇಕಷ್ಟೇ. ಆಗ ಅವರಿಗೆ ದೊಡ್ಡ ಕೊಡುವಂಥ ಗೌರವ ಅದು. ನನ್ನ ಮನೆಯಲ್ಲಿ ನನ್ನ ತಾಯಿ ಇದ್ದರೆ ನನ್ನ ತಾಯಿಯನ್ನು ನಾನು ಅಣ್ಣನ ಮನೆಗೂ ಕಳಿಸಬೇಕು. ಕೆಲವು ಅದೊಂದು ನಮ್ಮ ಗೌಡ ಇದರಲ್ಲಿ ಅದೊಂದು ದೊಡ್ಡ ಗೊಂದಲ ಇದೆ. ನನ್ನ ಮನೆಯಲ್ಲಿ ತಾಯಿ ಇದ್ದರೆ ನನ್ನ ಅಣ್ಣನ ಮನೆಗೆ ಹೋಗಬಾರ್ದು, ನನ್ನ ಅಣ್ಣನ ಮನೆಯಲ್ಲಿ ಏನು ಸಪೋರ್ಟ್ ಮಾಡಬಾರ್ದು, ಇದೆಲ್ಲ ಇರ್ತದೆ. ಅದು ಇರಬಾರ್ದು. ನಾವು 4 ಜನ 5 ಜನ ಅಥವಾ 2 ಜನ ಒಬ್ಬರು ಇದ್ದರೆ ಅದು ಸಮಸ್ಯೆ ಬರೋದಿಲ್ಲ. ಮಕ್ಕಳು 2-3 ಜನ ಗಂಡಸರಿದ್ದರೆ ಎಲ್ಲರೂ ಸಮಾನವಾಗಿ ನೋಡಿ ತಂದೆ ತಾಯಿಯನ್ನು. ಅದು ತಂದೆ ತಾಯಿಯ ಮೇಲೆ ಯಾವುದೇ ಹೊರೆಯನ್ನು ಹೋರಿಸಬೇಡಿ. ನಾವು ಒಂದು 25 ವರ್ಷ 30 ವರ್ಷದ ನಂತರ ನಮಗೆ ದುಡಿಲಿಕ್ಕೆ ಆಗ್ತದಾ, ದುಡಿಲಿಕ್ಕೆ ಆದ ನಂತರ ನಾವು ತಂದೆ ತಾಯಿಯನ್ನು ಡಿಪೆಂಡ್ ಆಗಬಾರ್ದು. ಏನು ಮಾಡ್ಬೇಕಂತ ಹೇಳಿದ್ರೆ, ಅವರು ನಮ್ಮನ್ನು ಡಿಪೆಂಡ್ ಆಗಬೇಕು. ಅಂದರೆ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು. ಇಷ್ಟನ್ನು ಮಾಡಿ ಆಗ ನಾವು ಇಂಥ ಕಾರ್ಯಕ್ರಮ 50 ದಾಂಪತ್ಯ ಜೀವನ 50 ವರ್ಷ ಆದವರಿಗೆ ಕೊಟ್ಟ ಸನ್ಮಾನಕ್ಕೆ ಸಾರ್ಥಕ ಆಗ್ತದೆ. ಎಲ್ಲರನ್ನು ತಂದೆ ತಾಯಿಯನ್ನು ಎಲ್ಲರ ಮನೆಗೆ ಬರುವಾಗೆ ಮಾಡಿಕೊಂಡು ಎಲ್ಲರೂ ಅವರು ಎಲ್ಲ 3 ಮಕ್ಕಳಿಗೆ ಅವರು ತಂದೆ ತಾಯಿ. ಹಾಗಾಗಿರುವಾಗ ಒಂದಿನ ನನ್ನ ಮನೆಯಲ್ಲಿರಲಿ, ಇನ್ನೊಂದಿನ ಇನ್ನೊಬ್ಬ ಮನೆಯಲ್ಲಿರಲಿ, ಅಥವಾ ಏನಿರಲಿ, ಜವಾಬ್ದಾರಿ ಒಬ್ಬರು ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ವೈಮನಸ್ಸು ಇರುವಂಥದ್ದು ಅದೆಲ್ಲ ನಾವು ದೂರ ಕಾಣುವ ಅಂತ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಗೌಡ ಮನೆತನದ ಒಂದು ಬಾರಿಕೆ ಮನೆತನ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಬೇರೆ ಕಡೆ ಕೂಡ ಮಾಡ್ಬೋದಿತ್ತು. ಈಗ ವಿಜಯ ಸರ್ ಎಲ್ಲ ಹೇಳಿದಾಗ ಬೇರೆ ಕಡೆ ಈಗ ಶಾಂತಿಮಂಗೂರು ದೇವಸ್ಥಾನದಲ್ಲಿ ಮಾಡ್ಬೋದಿತ್ತು, ಅಥವಾ ಬೇರೆ ಕಡೆ ಕೂಡ ಒಳ್ಳೆ ವ್ಯವಸ್ಥೆಯಲ್ಲಿ ಮಾಡ್ಬೋದಿತ್ತು. ಆದರೆ ನನ್ನದೊಂದು ಅನಿಸಿಕೆ ಇತ್ತು, ಒಂದು ಗ್ರಾಮ ಚಾವಡಿ ಇಡೀ ಕುದ್ಮಾರಲ್ಲಿ ಗ್ರಾಮ ಚಾವಡಿಯ ಒಂದು ಮನೆತನದ ಮನೆ ಅಂದರೆ ಇದು ಅನ್ಯಾಡಿ ಬಾರಿಕೆ ಮನೆ.
ಭಾರಿ ಇತಿಹಾಸ ಇದೆ. ಆಗ ನಮ್ಮ ಗ್ರಾಮದ ಹಿರಿಯರಿಗೆ ಮತ್ತು ಇದರ ಎಲ್ಲ ಚಾಕರಿಗಳನ್ನು ಮಾಡುವವರು ನಮ್ಮ ಗೌಡವರು, ಹಾಗಾಗಿರುವಾಗ ನಮ್ಮವರು, ಹಾಗಾಗಿರುವಾಗ ನಮ್ಮ ಹಿರಿಯರಿಗೆ ನಾವು ಇದೇ ಸ್ಥಳದಲ್ಲಿ ಪುಣ್ಯ ಸ್ಥಳದಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿ ಅದಕ್ಕೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ದಶಮಾನೋತ್ಸವದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಎಲ್ಲ ಅದಕ್ಕೆ ಸಂಬಂಧಪಟ್ಟವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಇಲ್ಲಿಯ ಮನೆಯವರು ಕೂಡ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಎಲ್ಲರೂ ಕೂಡ ನನ್ನ ಕುಟುಂಬದವರಿಗೂ ಹಾಗೆ ಇಲ್ಲಿ ಸೇರಿದಂತೆ ಎಲ್ಲ ಗ್ರಾಮಸ್ಥರಿಗೂ ಹಾಗೆ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆಯಲ್ಲಿದ್ದವರಿಗೂ ಒಂದೇ ಮಾತಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನಗೆ ಅವಕಾಶಕ್ಕಾಗಿ ವಂದನೆ. ಈ 50 ವರ್ಷ ದಾಂಪತ್ಯ ಜೀವನ ಪೂರೈಸಿದ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನಮ್ಮ ಸಮಾಜದ ಹಿರಿಯರೇ ಹಾಗೂ ಕಿರಿಯರೇ, ಇವತ್ತಿನ ದಿನ ಏನಂತ ಆಗ್ತದೆ ಅಂತ ಹೇಳಿದ್ರೆ 50 ವರ್ಷ ಬೇಡ, 10 ವರ್ಷ ದಾಟುವುದೇ ಕಷ್ಟ. ಈಗೀಗ 6 ತಿಂಗಳು 3 ತಿಂಗಳು ಹೋಗದಂತ ಈ ದಾಂಪತ್ಯ ಜೀವನವನ್ನು ಇವರು ಇಷ್ಟು ಪೂರೈಸಿದ್ದಾರೆ ಅಂತ ಹೇಳಿದ್ರೆ ನಮಗೊತ್ತು ಮಾರ್ಗದರ್ಶನದೊಂದು. ಈಗ ನಾನು ಮತ್ತೆ ಪುಷ್ಪಕ ಮಾತಾಡಿದೆವು, ಈಗ ಎಂಗೇಜ್ಮೆಂಟಿಗೂ ಕೇಕ್ ಕಟ್ಟು, ಮದುವೆ ದಿವಸನೂ ಕೇಕ್ ಕಟ್ಟು, ಕೊನೆಗೆ ವಿವಾಹ ಸಂಬಂಧವು ಕಟ್ಟಾಗುವಂತ ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಳಿಸ್ಕೊಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಮಕ್ಕಳು ವಿದ್ಯೆಯನ್ನು ಹೇಗೆ ಕಲ್ತ್ಕೊಂಡು ಹೋಗ್ತಾರೋ ಅದೇ ತರ ಸಂಸ್ಕಾರದಲ್ಲಿಯೂ ಕಲ್ತುಕೊಂಡು ಹೋಗಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಕೊಂಡು ಹೋದ್ರೆ, ಹಿರಿಯರಿಗೆ ಗೌರವ ಕೊಡುವುದು ಇದೆಲ್ಲ ಬೆಳೆಸಿಕೊಂಡು ಹೋದ್ರೆ ನಮ್ಮ ಮಕ್ಕಳ ಜೀವನ ಕೊನೆ ತನಕ ಚೆನ್ನಾಗಿ ಆಗಬಹುದು ಅಂತ ಹೇಳುವುದು ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರ ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಂಕಲ್ನ ಮದಿಮೇತ್ 5 ವರ್ಷ ತೈಟ್ ಜಾಸ್ತಿ ಆಯ್ನ ದಂಪತಿಗಳೇ ಅಂಚು ಎಲ್ಲ ಅಂಕಲ ಮಾತ ಸಮಾಜ ಬಾಂಧವರೇ ಒಂಜಿ ಭಾರಿ ಒಂಜಿ ಅರ್ಥಪೂರ್ವನ ಕಾರ್ಯಕ್ರಮ ಎಂಕಲ ಒಕ್ಕಲೆ ಸಾಸ ಟ್ರಸ್ಟ್ ಬಾರಿ ಒಂಜಿ ಕಾನ್ಸೆಪ್ಟ್ ಮಾತ್ರ ನಾವು ಭಾರಿ ಹೆಡ್ಡೆ ಅಂಜನೆ ಒಂಜಿ 5 ವರ್ಷ ಸಂಸಾರ ಮಾಡ್ಕೊಂಡ ಒಂಜಿ ಎಲ್ಲಿಯ ವಿಷಯ ಇತ್ತು ಆಯ್ತು ಮಾರ್ಯಾರೆ 5 ವರ್ಷ ಅಂಡ ಪುಳಿರಾಗಲೇ ಕೇಳು ಅಟ್ಲ ಒಂಜಿ ಖುಷಿ ಉಂಡು. ಅವೇನದು ಉಪ್ಪು ಅಂಡ ಕಂಡನೆ ಉಪ್ಪು ಜಾಸ್ತಿ ಆವಡು, ಬುಡೆತಿ ಉಪ್ಪು ಚಪ್ಪೆ ಆವಡು, ಕಂಡನೆಗೂ ಎಡ್ಡ ಗಂಜಿ ಬೈಯೋಡು, ಬುಡೆತಿಗೆ ಬನಿ ಬಳಿಕೆ ಬೋದು ಎಂಗ್ಲೆಲ್ಲ ಎಪ್ಪಳ ಜಗಳ ಅಪ್ಪೆ ಅಮ್ಮಗ ಅಪ್ಪೆ ಎಡ್ಡೆ ಬೈಯೋಡು ಅಮ್ಮಗ ಅದು ಬೆಂದು ಎಂಕ ಅದು ಆಯ್ತು ಇನ್ನೊಂದು ಉಪ್ಪು 1 ಗಂಟೆ ಖರಾಪುಂಡು ಏನು ಬುಕ್ ಬೋಳ್ಬೆಂಡು ಐಗೆ ಏನು ಮಾಡಿದ್ಲಿ ಬೇಚ ಬೇರೆ ಕಾಲದಿ ಒಂಜಿ ಎಡ್ಡೆ ಬೈಯಾಡು ಒಂಜಿ ಅಂತ ಅಪ್ಪ ಸಮಸ್ಯೆ ಇದ್ದೆ ಅಂತ ಅಂಚ ಅಂಡ ಒಂಜಿ 5 ವರ್ಷ ಒಂದು ಪೂರೈಸಪ್ಪನ ಅಂಟ ವಾ ಜ್ಞಾನಿಗಳ ವಾ ಯೋಗಿಗಳ ಏರಗಳ ಸಾಧ್ಯ ಇಜ್ಜಿ ಐದು ಮಲ್ಲ ಜಾನಿ ಏರ್ಲ ಇಜ್ಜೇರು 5 ವರ್ಷ ಒಂಜಿ ದಂಪತಿ ಜೀವನ ಕೊಂಡು ಹೋಪನ ಅಂಟ ಒಂಜಿ ಇಲ್ಲಾಲ ಮಂಟ ಜೋಕ್ಲೊಟ್ಟುಗಳ ಒಂಜಿ ಹೊಂದಾಣಿಕೆ ಮಾತುತ್ತು ಒಂಜಿ ಅನ್ನೇನು ಎತ್ತು ಎಲ್ಲಿ ಬಿಟ್ಟ ಜಗಳೆಲ್ಲ ಬರ್ಕೊಂಡು ಅಂಡ ಇನ್ನು ನಿಭಾಯಿಸಾತು 5 ವರ್ಷ ಆಗಲು ಒಂಜಿ ಪೂರೈಸನ ಮಂಟ ಅವು ಒಂಜಿ ಎಲ್ಲೇ ವಿಚಾರ ಆಯ್ತು. ಒಂದು ಅಮೇರಿಕ ಪೋಯಾಗ ಕಂಡನ ಬಿಡಿಸಿ ಅಮೇರಿಕ ಪೋಯರು ಅಮೇರಿಕ ಹೋತ ಅಲ್ಲಿ 25 ವರ್ಷ ಉಂಡು ಮದಿಮೆ ಆಯ್ತು. ಅಲ್ಲಿ ಒಂಜಿ ಕಾರ್ಯಕ್ರಮ ಸನ್ಮಾನದ ಹಿಡಿಯರಿಗೆ ಅಮೇರಿಕ ತಗಲು ಫ್ರೆಂಡ್ಸ್ಗಳು ಬುಕ್ಕ ಮೇಗಲು ನಾವು ಊರು ತಗಲು ಮಾತ ಆಯಿತು ಎಂಥದ್ದು ವಾಟ್ ಈಸ್ ಇಟ್ 25th ಆ್ಯನಿವರ್ಸರಿ ಯು ಆರ್ ಲೀವಿಂಗ್ ವಿತ್ ದ ಸೇಮ್ ವೈಫ್ 25 years. ಓ ಮೈ ಗಾಡ್ ಆಶ್ಚರ್ಯ 25 ವರ್ಷ ಎಂಚನಿಗಳು ಕಂಡು ಆಂಡ ಎಂಕ್ಲೆಲ್ಲ 5 ವರ್ಷ ಜೀವನ ಪರ್ಯಂತ ಕಡೆ ಮಟ್ಟಲ್ಲ ಮೂಳು ಎಂಕ್ಲ ಜೀವನ ಸಾಗಿಸಪ್ಪ ಅಂಚ ಒಂಜಿ ಖುಷಿ ಎಂಕ್ಲೆಗೆ ಭಾರತೀಯರ ಮಂಟ ಎಂಕ್ಲ ಆತು ಒಂಜಿ ಎಂಕ್ಲ ಒಂಜಿ ಇತ್ತೆ ಪಂಡಂಚರಿ ಮೇಲೆ ಸಂಸ್ಕೃತಿ ಇಂಚದು ಇಡೀ ಜಗತ್ತು ಬೋಳ ತಿಕ್ಕಾಂಡು ಅದಕ್ಕೆ ಭಾರತ ವಿಶ್ವಗುರು ಹಪ್ಪಳ ಅಂಚ ಈ 50 ವರ್ಷ ಜಾಂಬತಿ ನಾನು ಒಂಜಿ ಪೊರ್ಲು ಡಿಪ್ಪಡು ಆಗಲು ನಾನು 100 ವರ್ಷ ಮಟ್ಟ ಬದುಕಡು ಆಯುಷ್ಯ ಪೂರ್ತಿ ನಾನು ಬದುಕದು ಎಂಕ್ಲಿಗೆ ಸಮಾಜಕ್ಕೆ ಮಾದರಿ ಆತು ಇಪ್ಪಾಡು ಬಂಡದು ಎರಡು ಪಾತ್ರೆ ಉಂಟಪೆ ನಮಸ್ಕಾರ ಮಾತಾಡಿ. ಪುತ್ತೂರು ತಾಲೂಕು ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಒಂದು ಮಾದರಿ ಕಾರ್ಯಕ್ರಮವಾದಂತಹ ಇವತ್ತು ದಶಮಾನೋತ್ಸವ ಸಂಭ್ರಮದಲ್ಲಿ ಮಾದರಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ನಮ್ಮ ಎದುರುಗಡೆ ಆಸೀನದಲ್ಲಿ ಆಸೀನರಾಗಿರುವಂತಹ ಈ ಕುದ್ಮಾರು ಗ್ರಾಮದ ಸಮುದಾಯ ಬಾಂಧವರು,
ನಾವಿವತ್ತು ಈ ಮಾದರಿ ದಂಪತಿಗಳ ಕಾರ್ಯಕ್ರಮದಲ್ಲಿ ನಮ್ಮ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘಟನೆಯ ಒಂದಷ್ಟು ವಿಚಾರವನ್ನು ತಿಳಿಸಿ ತಮ್ಮೊಂದಿಗೆ ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂದರೆ ನಾವು ಒಗ್ಗಟ್ಟಾಗಿದ್ದೇವೆ ಅಂತ. ಅಂದರೆ ನಮ್ಮ ಅಧ್ಯಕ್ಷರ ಒಂದು ಮಾತಿದೆ, ಪುತ್ತೂರು ತಾಲೂಕು ತಾಯಿ ಮನೆ ಆದರೆ ನಮ್ಮ ಸುಳ್ಯ ತಾಲೂಕು ತಂದೆ ಸ್ಥಾನದಲ್ಲಿ, ಅದರೊಂದಿಗೆ ಇವತ್ತು ಬೇರ್ಪಟ್ಟು ಇರುವಂಥದ್ದು ಮಗುವಿನ ಸ್ಥಾನದಲ್ಲಿರುವವರು ನಾವು ಕಡಬ ತಾಲೂಕಿನವರಂತ. ಅಂದರೆ ನಾವು ಕಡಬ ತಾಲೂಕು ಪುತ್ತೂರು ತಾಲೂಕಿನೊಟ್ಟಿಗೆ ನಾವು ವ್ಯಾಪ್ತಿಗೆ ಒಳಪಟ್ಟವರು. ತದನಂತರ ಕಡಬ ತಾಲೂಕು ಕೇಂದ್ರವಾದ ನಂತರ ನಾವು ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘಟನೆಯನ್ನು ರಚನೆ ಮಾಡಿಕೊಂಡೆವು. ನಿಮಗೆಲ್ಲ ಗೊತ್ತಿದ್ದ ವಿಚಾರ, ಕಡಬ ತಾಲೂಕು ವ್ಯಾಪ್ತಿಗೆ 42 ಗ್ರಾಮಗಳು ಬರ್ತದೆ, ಅದರಲ್ಲಿ ಕುದ್ಮಾರು ಗ್ರಾಮವು ಒಂದು. ನಾವು ಕಡಬ ತಾಲೂಕು ಆದ ನಂತರ ನಮಗೆ ಕಡಬ ತಾಲೂಕಿನಲ್ಲಿ ಒಂದು ಸಂಘಟನೆ ಬೇಕು, ಕಡಬ ತಾಲೂಕಿನಲ್ಲಿಯೂ ನಮ್ಮ ಒಂದು ಅಸ್ಮಿತೆಯ ಸಂಕೇತವಾಗಿ ಏನಾದರೂ ಬೇಕು ನಮಗೆ. ನಾವು ಪುತ್ತೂರು ತಾಲೂಕಿನಲ್ಲಿರುವಾಗ ಪುತ್ತೂರು ತಾಲೂಕಿಗೆ ಅಪಾರವಾದ ಕೊಡುಗೆಯನ್ನು ನೀಡಿ ಸಭಾಭವನವನ್ನು ನಿರ್ಮಾಣ ಮಾಡಿದೆವು. ಅಲ್ಲಿ ನಾವು ಸ್ವಸಹಾಯ ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿ ಸ್ವಸಹಾಯ ಟ್ರಸ್ಟ್ನ ಮೂಲಕ ಒಂದಷ್ಟು ಜನರನ್ನು ತಲುಪುವ ಕೆಲಸ ಮಾಡಿದೆವು. ಅದೇ ರೀತಿಯಲ್ಲಿ ನಾವೊಂದು ಬ್ಯಾಂಕನ್ನು ರಚನೆ ಮಾಡಿ ನಾವೆಲ್ಲ ಈಗ ಕಡಬ ತಾಲೂಕು ವ್ಯಾಪ್ತಿಯಲ್ಲಿಯೂ ಪುತ್ತೂರು ತಾಲೂಕಿನ ಬ್ಯಾಂಕನ್ನು ಸ್ಥಾಪಿಸಿ ಅದಕ್ಕೂ ಒಂದಷ್ಟು ವ್ಯವಹಾರವನ್ನು ನೀಡಿದೆವು. ಆದರೆ ಕಡಬ ತಾಲೂಕು ಕೇಂದ್ರವಾದ ನಂತರ ಸುಮಾರು 42 ಗ್ರಾಮಗಳಲ್ಲಿ ಹೆಚ್ಚು ಇರುವವರು ನಮ್ಮವರು ಗೌಡ ಸಮುದಾಯ ಬಾಂಧವರು. ಸುಮಾರು 12,000 ಮನೆಗಳಿವೆ ಅಂತ. ಆದರೆ 12,000 ಮನೆಗಳನ್ನು ನಾವು ಅಂದಾಜು ಸಂಖ್ಯೆಯನ್ನು ನಾವು ಹೇಳ್ತಾ ಹೋದೆವು. ಆದರೆ ಅಂದಾಜು ಸಂಖ್ಯೆಯನ್ನು ಅದು ಅಂದಾಜು ಸಂಖ್ಯೆ ವ್ಯವಸ್ಥಿತ ಸಂಖ್ಯೆ ಆಗಬೇಕೆನ್ನುವ ರೀತಿಯಲ್ಲಿ ಪ್ರತಿ ಮನೆಗೆ ರೀಚ್ ಆಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘಟನೆ ಅದು ಎಳೆಯ ವಯಸ್ಸಿನಲ್ಲಿ ಇದೆ ಅಂತ ನಿಮಗೆ ಗೊತ್ತಿದೆ. ಕಳೆದ ಫೆಬ್ರವರಿಯಲ್ಲಿ ಆರಂಭ ಆಯಿತು. ಫೆಬ್ರವರಿಯಲ್ಲಿ ಆರಂಭ ಆದಾಗ ಸಂಘ ಅದು ನಿರಂತರವಾಗಿ ಸಂಘದ ಚಟುವಟಿಕೆಗಳನ್ನು ಚಟುವಟಿಕೆ ನಡೆಸ್ತಾ ಸಂಘಕ್ಕೆ ಒಂದು ನಿವೇಶನವನ್ನು ನಾವು ಖರೀದಿ ಮಾಡಿದೆವು. ಅಂದ್ರೆ ನಮಗೆ ನಿಲ್ಲಕ್ಕೆ ಜಾಗ ಬೇಕು. ನಾವು ಯಾರದೋ ಒಂದು ಹಾಲಲ್ಲಿ ಹೋಗಿ ಸಭೆ ಮಾಡಿ ಅಲ್ಲಿ ಏನೋ ಪೂಜೆ ಸಮಾರಂಭವನ್ನು ಮಾಡಿ ಅಲ್ಲಿ ಒಂದಷ್ಟು ಉಳಿದ ಹಣವನ್ನು ಒಂದು ಸೊಸೈಟಿ ಬ್ಯಾಂಕಿನಲ್ಲಿ ಒಂದು ಖಾತೆಯಲ್ಲಿ ಹಾಕಿ ನಾವು ಬಂದ್ರೆ ಅದು ಸಂಘದ ರೀತಿಯಲ್ಲಿ ಇರೋದಿಲ್ಲ. ಅದಕ್ಕೆ ನಾವೇನು ಮಾಡಿದೆವು, ಸಂಘಗೊಂದು ಜಾಗ ಬೋಡು ಅಂತ ನಾವು ಪರ್ಚೇಸ್ ಮಾಡಿದೆವು. ಜಾಗನ ಒಂಜಿ ಖರೀದಿ ಮಲ್ತ ಹೊಸ ಮಟ್ಟ ಏನು ತುರುಟು ಬಾತಿರ್ಬೇಕು. ಹೊಸ ಮಟ್ಟ ಸಂಘದ ವರಿಟ್ಟು ನಮ್ಮ ಕಡಬ ತಾಲೂಕು ಗೌಡ ಸಂಘಟನೆದಾಗ ನಮ್ಮ ಮಾತೆಲ್ಲ ಸೇರಂತು ಒಂಜಿ ಜಾಗನ ನಮ್ಮ ಖರೀದಿ ಮಲ್ತದ ಕರಿನ ಡಿಸೆಂಬರ್ 25ನೇ ತಾರೀಕು ದಾನಿ ನಮ್ಮ ಸಂಘಗೂ ಒಂಜಿ ಸಭಾಭವನ ಆವಡು ಒಂದು ನಮಕೊಂಜಿ ಜಾಗ ಇತ್ತು ಜಾಗ ದೊಂಬುಡು ಜಾಗ ಇಪ್ಪ ಆಡಬಹುದು ನಮಕೊಂಜಿ ಕುಲ್ಯರ ಜಾಗ ಅವಡತ ಐಕ್ ಬೋಡತ್ತ ಒಂಜಿ ಸಭಾಭವನ ನಿರ್ಮಾಣ ಮಲ್ಪಡುದು ಪನ್ಪುನಂಜಿ ಉದ್ದೇಶನದಿ ಒಂದು ಜತ್ತ ಕರಿನ ಡಿಸೆಂಬರ್ 25ನೇ ತಾರೀಕು ಒಂಜಿ ಭಾರಿ ಮಲ್ಲ ಕಾರ್ಯಕ್ರಮ ಮಲ್ತ ನಮ್ಮ ಇಡೀ ತಾಲೂಕುಡು ಇಡೀ ಜಿಲ್ಲೆಡ್ ಒಂಜಿ ಗುರುತಿಸಂಚಿನ ಕಾರ್ಯಕ್ರಮ ಗಣ್ಯರು ಬತ್ತದೊಂಜಿ ನಮ್ಮೊಂಜಿ ಸಭಾಭವನಗ್ ನಮ್ಮೊಂಜಿ ಶಿಲಾನ್ಯಾಸ ಕಾರ್ಯಕ್ರಮ ಮಲ್ತ ಶಿಲಾನ್ಯಾಸ ಕಾರ್ಯಕ್ರಮ ಮಲ್ತದು ಜನವರಿ 25ನೇ ತಾರೀಕು ನಮ್ಮ ಕಾಮಗಾರಿನ ಸ್ಟಾರ್ಟ್ ಮಲ್ತ ಇನಿ ಒಡೆಮುಟ್ಟ ಎತ್ತದನ್ನ ಪಂಡ ನಿಕ್ಲೆಗೆ ಗೊತ್ತಿಪ್ಪು ನಿಕ್ಲ ಕಡಬಗ ಪೋಂದುಲ್ಲಾರು ಕಡಬಗ ನಿಕ್ಲನ ಆಡಳಿತ ಕೆಲವೊಂಜಿ ಕಚೇರಿದ ವ್ಯವಸ್ಥೆಗಾತಿಪ್ಪು ನಿಕ್ಲ ಬಿನ್ನೇರ್ನೆಲ್ಲೆಡೆಗೆ ಫೋನಗಾತಿಪ್ಪು ನಿಕ್ಲ ಫೋನಗ ತೂವೊಂದುಲ್ಲಾರು ದಿನೋರ್ತು ದಿನ ಬೆಳವಣಿಗೆ ಆವಂತೆ ಉಂಟು ನಮ್ಮ ಕೆಲಸ. ಇನ್ನಿತ್ತಿನ ಸ್ಲ್ಯಾಬ್ ಎಲ್ಲದ ದಿನ ಒಂಜಾತ್ ಕಾಂಕ್ರೀಟ್ ಆದಿಪ್ಪು ಮನದಾನಿ ಪೋಣಗ ಸ್ಲ್ಯಾಬ್ ತಿಪ್ಪೇರು ಮನದ ಒಂಜಿದ ಪಿಲ್ಲರ್ 5 ಫೀಟ್ ಇತ್ತನ ಮನದಲ್ಲಿ 15 ಫೀಟ್ಗೆ ಎತ್ತು ಇತ್ತು. ಆ ರೀತಿ ಕೆಲಸ ಮಲ್ತೊಂದುಲ್ಲ ಇದು ಪೂರ ಮಲ್ಪುನ ನಿಖಿಲ್ನ ಸಮುದಾಯ ನಮ್ಮ ಮಾಂತ ಸಮುದಾಯ ಬಾಂಧವ್ಯರನ್ನ ಸಹಕಾರ ನಿಖಿಲ ಮಾಂತೆರ್ನ ಒಂಜಿ ನಮ್ಮ ದುಂಬುದ ದಿನಟ್ಟು ನಿಖಿಲ ಮಾತೆರ ಸಹಕಾರ ಕೊರ್ಪರ ಪಂಪನಂಚಿನ ನಿರೀಕ್ಷೆ ಕೆಲಸ ಮಲ್ತೊಂದಿಪ್ಪುನ ಇನಿ ತೀರ್ಥಮ ಒಂಜಿ ನಮ್ಮ ವನಸ್ಸುದ ಎಂಚಿನ ಹಾಲ್ ಬರ್ಪುಂಡ ಆ ವನಸ್ಸುದ ಹಾಲ್ದ ಸ್ಲ್ಯಾಬ್ ಆತ್ ಮಿತ್ತೆಂಚಿನ ಮದಿಮೆದ ಒಂಜಿ ನಮ್ಮ ಕಾರ್ಯಕ್ರಮ ಮಲ್ಪೆರೊಲ್ಲನ ಅವೆತ್ತ ಸುತ್ತಲಿನ ಸ್ಲ್ಯಾಬ್ ಆತ್ ಇನಿ ಎದುರುದ ಒಂಜಿ ಪ್ರವೇಶ ದ್ವಾರದ ಸ್ಲ್ಯಾಬ್ದ ಒಂಜಿ ಕಾಂಕ್ರೀಟ್ದ ಕೆಲಸವಿಲ್ಲ ಇಡೆಮುಟ್ಟ ಸುಮಾರು 4 ಕೋಟಿ ಮಿತ್ತು ಖರ್ಚಾನ ನಮಗೆ 4 ಕೋಟಿ ಮಿತ್ತು ನಮಕ್ ಈ ಒಂಜಿ ಸಭಾಭವನದ ಕಾಮಗಾರಿಗೆ ಖರ್ಚಾಂಡು ನಮ್ಮ ಜಾಗದೆತ್ತು ನೆಡ್ತಿಂಚಿ ಖರ್ಚಿದ ಸುಮಾರು 6 ಕೋಟಿ ಖರ್ಚಾಂಡು ಆಂಡ ನಮ್ಮ ಇನಿ ಕಾಮಗಾರಿಗೆ 4 ಕೋಟಿ ರೂಪಾಯಿ ಖರ್ಚು ಮಾಡ್ತದ ನಮ್ಮ ಒಂಜಿ 15 ಕೋಟಿದ ಪ್ರಾಜೆಕ್ಟ್ 15 ಕೋಟಿದ ಪ್ರಾಜೆಕ್ಟ್ ಮಾಡುವಂತರ ಮಲ್ಪನಕ್ಕಲ್ಲ ಇಪ್ಪೆ ಆಂಡ ನಮ್ಮ ಇನಿ ಎಲ್ಲಿ ಮಟ್ಟದ ಇಂಚಿನ ಒಂಜಿ ಶೀಟದ ಮಾಡು ಮಲ್ತದ ನಂಗೆ ಮಲ್ಪನಂಚಿನ ವ್ಯವಸ್ಥೆ ಮಲ್ಪೊಡಿ ಪಂಡ ನಮ್ಮ 16,000 ಇಲ್ಲದಕ್ಲುಲ್ಲ ನಮ್ಮ ಒಂಜಾತ್ ಜನ ಸೇರೋಡು ನನ್ನ ಪಂಡ ಅಂಚಿನ ಒಂಜಿ ವ್ಯವಸ್ಥೆ ಬೋಡು ನನ್ನ ದುಂಬದ ಜೋಕ್ಲೆಗ್ ಅಂಚಿನ ಒಂಜಿ ವ್ಯವಸ್ಥೆ ನಮ್ಮ ಮಲ್ತದ ಪೋಡು ನಮ್ಮ ಇನ್ನು ಮಾಂತಿರ್ಲ ಆರ್ಥಿಕವಾತ್ ಸದೃಢವಾತುಲ್ಲ ಕೆಲವೊಂಜಿ ಜನಕ್ಲ ಆರ್ಥಿಕವಾತ್ ಸಬಲರಾತಿ ಜಂಡಲ ಇಂಚಿನ ಸ್ವಸಹಾಯ ಟ್ರಸ್ಟ್ ದಾನಾಪುಣ ಜನಕ್ಲೆಗ್ ನಮ್ಮ ಗೌಡ ಸಮುದಾಯ ಬಾಂಧವ ಒಗ್ಗೂಡಿಸದ ಉಳಿತಾಯ ಮಲ್ತದ ಅಕ್ಲಿನ ಆರ್ಥಿಕವಾದ ಸದೃಢ ಮಲ್ಪನ ಕೆಲಸವಿಲ್ಲ
ಜನಕ್ಲೆ ನೀನು ನಮ್ಮ ಒರಿಯನ್ನು ಹೊಂದಾಣಿಕೆ ನಮ್ಮ ಒರಿಯನ್ನು ಡಿಪೆಂಡ್ ಆದ ಓಪಣಂಚಿನ ಕೆಲಸ ಇಜ್ಜಿ ನಮ್ಮ ಆರ್ಥಿಕವಾದ ಸದೃಢ ಆದಿಪ್ಪನಾಗ ಈ ಪೊರ್ತುನು ಮಲ್ತೊಂಡ ಬತ್ತುಂಡು ನಮಕ್ ಅಂಚಾದು ನಮ್ಮ ಸಮುದಾಯ ಭವನನ್ ಒಂದು ಯೋಜಿತ ಅವಧಿನ ನಮ್ಮ ಉದ್ಘಾಟನೆ ಮಲ್ಪೊಡುವುದು ಪನ್ಪುನಂಜಿ ಇರಾದಿನ ದೀವಂತು ಕರಿನ ಮೇಡ್ತದ ಬುಕ್ ನಮ್ಮ ಮಹಾ ಅಭಿಯಾನ ಪನ್ಪುನಂಚಿನ ಕಾರ್ಯಕ್ರಮ ದೀವಂಡ ಮಹಾ ಅಭಿಯಾನ ಪಂಡ ಪ್ರತಿ ಬಾಂಧವ್ಯರ ನಮ್ಮ ಸಮಾಜ ಬಾಂಧವ್ಯರನ್ನ ಇಲ್ಲಡೆಗೆ ಭೇಟಿ ಕೊರ್ಪಣಂಚಿನ ಕೆಲಸ ಕುದ್ಮಾರ ಗ್ರಾಮಟ್ಲ ಒಂದು ಮಹಾ ಅಭಿಯಾನ ಮಲ್ತ ಸುಮಾರು ಎನ್ಮ ಟೀಮ್ನು ಮಲ್ತದು ಪ್ರತಿ ಇಲ್ಲಡೆಗಳ ಭೇಟಿ ಕೊರ್ಪಣಂಚಿನ ಕೆಲಸ ಒಂಜಾತು ಒಂಜಿ ಬೈಲು ನಮ್ಮೆಡೈಟ್ ಬಾಕಿ ಆತುಂಡು ಆಡ ಪ್ರತಿ ಇಲ್ಲಡೆಗಳ ಭೇಟಿ ಕೊಡ್ತು ಒಂಜಾತು ದೇಣಿಗೆನ ಸಂಗ್ರಹ ಮಲ್ಪನಂಚಿನ ಕೆಲಸನ ನಮ್ಮ ಮಲ್ತದ ಸಮುದಾಯ ಬಾಂಧವ್ಯರನ್ನ ಇಲ್ಲಡೆಗೆ ಭೇಟಿ ಕೊಟ್ಟು ಅಕಲೆಗೆ ನಮ್ಮ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘಟನೆ ವಾರೀತಿದ ಯೋಚನೆ ಪೋವೊಂದುಂಡು ವಾರೀತಿದ ಯೋಜನೆಯನ್ನು ನನ್ನ ದುಂಬುಗು ಪಾಡುಣ್ಯರ ಉಲ್ಲ ಪನ್ಪುನಂಚಿನ ಪ್ರತಿ ಮಾಹಿತಿಲ್ನ ಇಲ್ಲಡೆಗೆ ತರಿಪಾಪನಂಚಿನ ಕೆಲಸ ಮಲ್ತ ಎಲ್ಲಂಜಿ ದಶಂಬರ 25ನೇ ತಾರೀಕು ದಾನಿ ನಮ್ಮ ಸಂಘದ ಆಡಳಿತ ಕಚೇರಿನ ಅಧಿಕೃತವಾದ ದಶಂಬರ 25ನೇ ತಾರೀಕು ದಾನಿ ನಮ್ಮ ನಿವೇಶನಡು ಉದ್ಘಾಟನೆ ಮಲ್ಪೆರಲ್ಲ ಆಯ್ತಾ ಆಮಂತ್ರಣ ಪತ್ರಿಕೆ ಪ್ರತಿ ಇಲ್ಲಡೆಗಳ ತಲುಪಿಸಬ್ನ ಕೆಲಸ ಎಂಗಳ ಗ್ರಾಮ ಸಮಿತಿಯ ಮೂಲಕ ಮಲ್ಪೆರವುಲ್ಲ ಆಣಿದ ಕಾರ್ಯಕ್ರಮದ ನಿಕ್ಲು ಮಾಂತೆರ್ಲ ಭಾಗಿಗಳಾತು ಆ ನಮ್ಮ ಎಂಚಿನ ಸಭಾಭವನ ಆವಂತುಂಡ ಅವಕ್ಕೆ ನಿಕ್ಲು ಇಲ್ಲಡೆ ಮುರಣಿ ಬಣ್ಣಗ ನಿಕ್ಲು ಒಂಜಾತು ಜನಕ್ಲು ದೇಣಿಗೆನು ಕೊಡ್ತಾರೆ ಒಂಜಾತು ಜನಕ್ಲು ಏನು ಈತ ಕೊರ್ಪೆ ಬಂತಾರೆ ಅವೇನು ಮಾಂತ ಕೊರುತು ನಮ್ಮ ಸಭಾಭವನದ ಒಂಜಿ ಕಾಮಗಾರಿನ ಯೋಜಿತ ಅವಧಿದವುಡು ಉದ್ಘಾಟನೆ ಮಲ್ಪಡೋಣ ನಿಕ್ಲು ಮಾಂತೆರ್ಲ ಸಹಕಾರ ಮಲ್ಪಡು ಇತ್ತೆ ಈ ಒಂಜಿ ಸಭೆ ಮುಗಿದು ಒಂಜಿ ಉಪಹಾರ ದೆತ್ತನ ಕೂಡಲೇ ಒಂಜಿ ಜಸ್ಟ್ ಒಂಜಿ 5 ನಿಮಿಷ ನಿಕ್ಲು ಮಾಂತೆರ್ಲವರ ಕುಲ್ಲುಲೆ ನಿಕ್ಲಿಗೆ ಏನಾಯ್ತು ಲೆಕ್ಕಾಚಾರನ ಪೂರ ನಿಕ್ಲೆ ಕೊರುದು ನಿಕ್ಲು ನನ್ನ ದುಂಬುಗು ವಾರೀತಿರ ಅಭಿಯಾನ ಪೋಡು ಪಂಡದು ನಿಕ್ಲಿಗೆ ನಂಚಿ ನಮ್ಮ ಬಾಂಧವ್ಯ ನಿಕ್ಲೆ ಪನಿಯರೊಲ್ಲೆ ಈ ಉಪಹಾರ ಆಯ್ನ ಕೂಡಲೇ ನಾವು ಒಂಜಿ 5 ನಿಮಿಷ ಕುಳ್ಳುದಾಯ್ತ ಕುರಿತಾದ ಪಾತೆರ್ಕ ನಿಂಗೆ ಅವಕಾಶ ಕೊರ್ನೆಗೆ ಈ ಒಂಜಿ ಸಂಘಟಕರಿಗೆ ಪ್ರೀತಿದ ಧನ್ಯವಾದ ಸಲ್ಲಿಸುವಂತ ಎನ್ನ ಪಾತ್ರ ನೀಡಬಹುದು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.